ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ಈ ದಿನದ ವಿಶೇಷ ಶಿದ್ದಾಸ್ ಸ್ಯಾಮ್ಸಂಗ್ ಪ್ರೆಸೆಂಟ್ಸ್ ಕರೆಂಟ್ ಅಫೇರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷತ್ ಶೆಟ್ಟಿ. ಇವತ್ತಿನ ಕರೆಂಟ್ ಅಫೇರ್ ಕಾರ್ಯಕ್ರಮದಲ್ಲೂ ಕೂಡ ನಾವು ನೇತ್ರಾವತಿಯ ವಿಚಾರವನ್ನೇ ಮಾತಾಡಬೇಕು. ಯಾಕಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆ ಹೋರಾಟ ನಿಧಾನವಾಗಿ ಆರಂಭ ಆಗ್ತಾ ಇದೆ. ಆ ಹೋರಾಟಕ್ಕೆ ನಮ್ಮಿಂದ ಎಷ್ಟು ಆಗತ್ತಾ ಅಷ್ಟು ಆಕ್ಸಿಜನ್ ಅನ್ನ ಕೊಡುವಂತ ಕೆಲಸವನ್ನ ಮಾಡಬೇಕು. ಯಾಕಂತ ಹೇಳಿದ್ರೆ ನೇತ್ರಾವತಿ ಉಳಿದ್ರೆ ಮಾತ್ರ ದಕ್ಷಿಣ ಕನ್ನಡ ಜಿಲ್ಲೆ ಉಳಿಯೋದಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು. ಸೊ ಇವತ್ತು ಕೂಡ ನೇತ್ರಾವತಿಗೆ ಸಂಬಂಧಿಸಿದಂತ ಡಿಸ್ಕಷನ್ ಅನ್ನೇ ಮಾಡ್ತಾ ಇದ್ದೇವೆ. ಒಂದಂತೂ ಸ್ಪಷ್ಟ, ಎತ್ತಿನ ಹೊಳೆಯಲ್ಲಿ ಯಾರು ಏನೇ ಹೇಳಿದ್ರು ಕೂಡ ರಮನಾಥ್ ರೈ ಅವರು ಹೇಳ್ತಾ ಇದ್ದಾರೆ, ಇಲ್ಲ ಕಾಮಗಾರಿ ಆಗ್ತಾ ಇಲ್ಲ, ನಾನು ಅರಣ್ಯ ಸಚಿವ, ಪರಿಸರ ಸಚಿವ, ನನಗೆ ಗೊತ್ತಿಲ್ಲದ ಹೇಗೆ ಕಾಮಗಾರಿ ಆಗತ್ತೆ ಅಂತ ಅವರು ಕೇಳ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ವೀರಪ್ಪ ಮೊಯ್ಲಿ ಅವರು ಇವತ್ತು ಉದಯವಾಣಿ ಪತ್ರಿಕೆಯಲ್ಲಿ ನೀವು ಗಮನಿಸಿರಬಹುದು, ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ, ಯಾರು ಏನೇ ಹೇಳಲಿ, ಯಾರು ಏನೇ ವಿರೋಧ ಮಾಡ್ಲಿ, ಎತ್ತಿನ ಹೊಳೆ ಯೋಜನೆ ಆಗತ್ತೆ, ವಿರೋಧ ಮಾಡೋರು ಮಾಡ್ತಾನೆ ಇರ್ಲಿ. ಅಂದ್ರೆ ನನಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಬಂಧವೇ ಇಲ್ಲ, ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಏನು ಮಾಡಿದ್ರು ನನಗೆ ಅದು ಅಗತ್ಯವೇ ಇಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಮಾತಾಡಿರುವಂತದ್ದು. ಜೊತೆಗೆ ಸಂಸದರು ಹೇಳಿಕೆಯನ್ನ ಕೊಟ್ಟಿದ್ದಾರೆ, ತಪ್ಪು ಎತ್ತಿನ ಹೊಳೆ ಯೋಜನೆ ಮಾಡ್ತಾ ಇರುವಂತದ್ದು, ಸೌಜನ್ಯಕ್ಕಾದ್ರೂ ನಮ್ಮನ್ನ ಮಾತಾಡಿಸಬೇಕಿತ್ತು, ಸೌಜನ್ಯಕ್ಕಾಗಿ ನಮ್ಮ ಜೊತೆಗೆ ಮಾತಾಡಿದ ನಂತರ ಬೇಕಾದ್ರೆ ಕೆಲಸ ಮಾಡ್ಲಿ. ಅಂದ್ರೆ ಇದರ ಅರ್ಥವೂ ಕೂಡ ನಮಗೆ ಗೊತ್ತಾಗ್ತಾ ಇಲ್ಲ, ಇದು ಏನಿದರ ಅರ್ಥ ಅನ್ನುವಂಥದ್ದು. ಸೊ ಈ ಎಲ್ಲ ವಿಚಾರಗಳನ್ನ ಇಟ್ಟುಕೊಂಡು ನಾವು ಇವತ್ತು ಮಾತನಾಡಬೇಕು. ಬಹುಶಃ ಮಂಗಳೂರಿನವರು ನೇತ್ರಾವತಿಯ ಬಗ್ಗೆ ಮಾತನಾಡಿದ್ರೆ ಬಹಳ ಜನ ಹೇಳೋದಿದೆ. ನಮಗೆ ಮೊನ್ನೊಬ್ರು ಕಾಲರ್ ಕೂಡ ಮಾತಾಡಿ ಹೇಳಿದ್ರು, ನಿಮಗೆ ಏನ್ ಗೊತ್ತು, ನೀವು ಇಲ್ಲಿ ಕೂತ್ಕೊಂಡು ಮಾತಾಡ್ತೀರಿ. ಸೊ ನಾನು ಅದೇ ಕಾರಣಕ್ಕಾಗಿ ಇವತ್ತು ಆ ಭಾಗದಿಂದಲೇ ಅತಿಥಿಗಳನ್ನ ಕರೆಸಿರುವಂತದ್ದು. ಶಿರಾಡಿಯಿಂದ ಕಿಶೋರ್ ಶಿರಾಡಿ ಅವರು ನಮ್ಮ ಡಿಸ್ಕಷನ್ ಅನ್ನ ಸೇರ್ಕೊಂಡಿದ್ದಾರೆ. ಕಿಶೋರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲಿಗೆ ನನ್ನ ಪ್ರಶ್ನೆ ಅದು ಇರುವಂತದ್ದು, ಮಂಗಳೂರಿನಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ಅವರಿಗೆ ಗೊತ್ತಿಲ್ಲ, ಅವರಿಗೆ ಗ್ರೌಂಡ್ ರಿಯಾಲಿಟಿ ಗೊತ್ತಿಲ್ಲ, ಏನ್ ಸಮಸ್ಯೆ ಆಗೋದಿಲ್ಲ, ನೀರಲ್ವಾ ಕೊಡೋದು, ಎತ್ತಿನ ಹೊಳೆ ಹೋದ್ರೆ ಇನ್ನು ಕುಮಾರಧಾರ ಇದೆ, ಮತ್ತೆ ಅದಕ್ಕೆ ಸಂಬಂಧಪಟ್ಟ ನೇತ್ರಾವತಿ ಇದೆ, ಎಲ್ಲವೂ ಇದೆ. ನಮಗೆ ಇವರು ಯಾಕೆ ಬೊಬ್ಬೆ ಹೊಡಿತಾ ಇದ್ದಾರೆ, ಹೋರಾಟಗಾರರಾಗಿರ್ಬೋದು, ಮಾಧ್ಯಮಗಳಾಗಿರ್ಬೋದು, ಯಾಕೆ ಹೋರಾಟ ಮಾಡ್ತಾ ಇದ್ದಾರೆ ಅನ್ನೋದೊಂದು ಪ್ರಶ್ನೆ ಬರುತ್ತೆ. ಸೊ ಗ್ರೌಂಡ್ ರಿಯಾಲಿಟಿ ಏನಿದೆ ಅನ್ನುವಂಥದ್ದನ್ನು ನಾವು ವಿಜುವಲ್ ಅನ್ನ ತೋರಿಸ್ತೀವಿ, ಆದ್ರೂ ಗ್ರೌಂಡ್ ರಿಯಾಲಿಟಿ ಏನಿದೆ ಅಂತ ಹೇಳಬೇಕು. ಈಗಾಗಲೇ ನಾವು ಅಲ್ಲಿ ಗಮನಿಸಿರುವಂಥದ್ದು, ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಅವರು ಹೇಳುವಂಥ ನೀರು ಧಾರಾಳವಾಗಿ ಹರಿಯುತ್ತದೆ ಅಂತೇಳಿ. ಅಲ್ಲಿ ನೋಡಬೇಕಿದ್ರೆ ನಿಮಗೆ ಜುಲೈ ಆಗಸ್ಟ್ ತಿಂಗಳಲ್ಲಿ ವಾರದಲ್ಲಿ 1-2 ದಿವಸ ನದಿ ಉಕ್ಕಿ ಹರಿಯುತ್ತದೆ ಬಿಟ್ಟರೆ ಮತ್ತೆ ಯಾವತ್ತೂ ಹರಿಯುವುದಿಲ್ಲ. ಅದನ್ನು ನಾನು ಹಲವು ಮಾಧ್ಯಮದವರಿಗೆ ನಾನು ತೋರಿಸಿದ್ದೇನೆ. ಇವತ್ತು ಅಲ್ಲಿ ಇರುವಂಥದ್ದು, ಅಲ್ಲಿಯ ರೈತಾಪಿ ವರ್ಗದ ಜನರಿಗೆ ನೀರು ಸಿಗ್ತಾ ಇಲ್ಲ. ಈ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ, ಸುಳ್ಯ, ಪುತ್ತೂರು ತಾಲೂಕಿನ ಯಾವ ತಜ್ಞರು ಬಂದು ನೋಡ್ಬೋದು. ಅಲ್ಲಿ ಅವರು ಇವತ್ತೂ ಕೂಡ ನೀರಿಲ್ಲದೆ ಪರದಾಡ್ತಿದ್ದಾರೆ. ಇವತ್ತಿನ ಏನಾದರೂ ಆ ರೀತಿಯ ಒಂದು ನೀರಿನ ಸೋರ್ಸ್ ನಿಂತು ಹೋದರೆ ಅಲ್ಲಿರುವಂಥ ಎಲ್ಲರೂ ಕೆರೆಯನ್ನು ಅವಲಂಬಿತ ಕೃಷಿಕರಿದ್ದಾರೆ, ಅದು ಪೂರ್ತಿ ಬತ್ತಿ ಹೋಗುವಂಥ ಸಾಧ್ಯತೆ. ಮತ್ತೆ ಹೆಚ್ಚು ಗದ್ದೆ ತೋಟಗಳಲ್ಲಿ ಕೂಡ ನೀರು ಅಗತ್ಯ ಇದೆ. ಈಗ ಉದಾಹರಣೆ ಪಶ್ಚಿಮ ಘಟ್ಟದ ತಪ್ಪಲು ಪ್ರದೇಶದಲ್ಲಿ ಹರಿಯುವಂಥದ್ದು ಕನಿಷ್ಠ 10 ಕಿಲೋಮೀಟರ್ ಒಂದು ನದಿ ತರ ಹರಿಯುತ್ತದೆ. ಇದು ಎಲ್ಲವೂ ಬೇಸಿಗೆ ಕಾಲದಲ್ಲಿ ತೀರಾ ಬತ್ತಿ ಹೋಗಿ ಅಲ್ಲಿಂದ ಅಲ್ಲಿಗೆ ನೀರು ಬರೋ ಅಭಾವ ಆಗ್ತದೆ. ಆಮೇಲೆ ಮಳೆಗಾಲದಲ್ಲಿ ಕೂಡ ಒಮ್ಮೊಮ್ಮೆ ಹುಕ್ಕಿ ಹರಿದ್ರು 1 ದಿವಸ 2 ದಿವಸ ಆ ಮೆಟ್ಟಕ್ಕೆ. ಅಂದ್ರೆ ಕಿಶೋರ್ ಅವರು, ನನಗೆ ಒಂದು ಕ್ಲಾರಿಫಿಕೇಶನ್ ಬೇಕಾದಂಥದ್ದು, ಕೆಲವರು AC ರೂಮ್ ಅಲ್ಲಿ ಕೂತ್ಕೊಂಡು ಹೇಳ್ತಾರೆ, ಆಧುನಿಕ ಪರಮಶಿವಯ್ಯವರು ಕೆಲವು ಜನ ಇದ್ದಾರೆ, ಅಲ್ಲಿ ಬೇಕಾದಷ್ಟು ಮಳೆ ಆಗತ್ತೆ, ನೆರೆ ಬರುತ್ತೆ, ಕೃಷಿಕರಿಗೆ ಸಮಸ್ಯೆ ಆಗತ್ತೆ, ನೀರನ್ನ ತಿರುಗಿಸ್ಲಿ, ನದಿಯನ್ನ ತಿರುಗಿಸ್ಲಿ, ಏನ್ ಸಮಸ್ಯೆ ಅನ್ನುವಂತ ಒಂದು ಪ್ರಶ್ನೆ ಕೆಲವರು ಅತಿ ಬುದ್ಧಿವಂತರಿಂದ ಬರ್ತಾ ಇದೆ. ಏನ್ ಹೇಳ್ತೀರಿ ಅದಕ್ಕೆ? ನೋಡಿ, ಯಾವುದೇ ತಜ್ಞರು ಇವತ್ತಿನ ತನಕ ನಾನು ಆ ತಪ್ಪಲು ಪ್ರದೇಶದ ಗ್ರಾಮದಲ್ಲಿ, ಯಾಕಂದ್ರೆ ಪಶ್ಚಿಮ ಘಟ್ಟ ಅರ್ಧ ಭಾಗ ಶಿರಾಡಿ ಗ್ರಾಮ ಅಂದ್ರೆ ಎಲ್ಲ ಅಲ್ಲಿ ಬರುವಂತ ಪಶ್ಚಿಮ ಘಟ್ಟ ತಪ್ಪಲಿರುವಂತ ಎಲ್ಲಾ ಗ್ರಾಮಗಳು ಅರ್ಧ ಭಾಗ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಗ್ರಾಮಗಳು ಪಶ್ಚಿಮ ಘಟ್ಟದ ಅರ್ಧ ಭಾಗದಲ್ಲಿ ಅವಲಂಬಿಸ್ತದೆ. ಆಮೇಲೆ ಹಾಸನ ಜಿಲ್ಲೆ ಇರ್ಬೋದು, ಮಡಿಕೇರಿ, ಈ ರೀತಿಯ ಅರ್ಧ ಗ್ರಾಮಗಳು ಅಲ್ಲಿಗೆ ಅನ್ವಯಿಸ್ತದೆ. ಯಾಕಂದ್ರೆ ಪಶ್ಚಿಮ ಘಟ್ಟ ಗಡಿ ಗುರುತಾಗ್ಲಿಲ್ಲ, ಇವತ್ತು ಗ್ರಾಮದ ಗಡಿ ಗುರುತೆ ಪಶ್ಚಿಮ ಘಟ್ಟಕ್ಕೆ ಇರುವಂತದ್ದು. ಮತ್ತೊಂದೇನಂದ್ರೆ ಕಣಿವೆಗಳ ಮೂಲಕ ಬರುವಂತ ನದಿಗಳಿರುವಂಥದ್ದು. ಆದ್ದರಿಂದ ಒಂದೇನಂದ್ರೆ ಇವತ್ತು ಅಲ್ಲಿ ನೋಡುವಂತ ಯಾವುದೇ ತಜ್ಞರು ಕೂಡ, ನಾವು ಬೇಕು ರೈತರು, ನಾನು ಸೊಬ್ಬ, ನಾವು ಅವರಿಗೆ ಜಾಗದ ವ್ಯವಸ್ಥೆ ಎಲ್ಲ ಪೂರ್ತಿ ಮಾಡಿಕೊಡ್ತೀವಿ, ಅವ್ರು ಒಂದ್ಸಲ ಬಂದು ಮಳೆಗಾಲದಲ್ಲಿ ಕೇವಲ 1 ವಾರ ನಿಂತರೂ ಸಾಕಾಗ್ತದೆ, ಅಲ್ಲಿ ಹರಿಯುವಂತ ನೀರನ್ನು ಮಟ್ಟವನ್ನು ಗಮನಿಸಲಿ ಅವರು, ಆಮೇಲೆ ಇದರಲ್ಲಿ ಯೋಜನೆಯನ್ನು ತಯಾರು ಮಾಡಲಿ. ಯಾಕಂದ್ರೆ ಎತ್ತಿನ ಹಳ್ಳ ಮತ್ತೆ ಇರುವಂತದ್ದು, ಈಗ ಅವರು ಆ ಒಂದು ಪೈಪ್ ಲೈನ್ ಗಾತ್ರಗಳು ನೋಡಿದಾಗ ನಾವೇನು ಇದು ಇಂಜಿನಿಯರ್ಸ್ಗಳಲ್ಲ, ಆದ್ರೂ ನಮಗೊಂದು ಅಂದಾಜು ಲೆಕ್ಕ ಪ್ರಕಾರ ಆ ಗಾತ್ರದಲ್ಲಿ ದೊಡ್ಡ ಗಾತ್ರದ್ದು
ಅದು ಖಾಲಿ ಈ ಗಾತ್ರದ ಪೈಪಿಗೆ ಎತ್ತಿನ ಹಳ್ಳದಲ್ಲಿರುವ ನೀರು ಸಾಕಾಗುವುದಿಲ್ಲ, ಅದನ್ನು ಜೋಡಿಸುವ ಯೋಜನೆಯಲ್ಲಿ ಅವರು ತೊಡಗಿಸಿದ್ದಾರೆ. ಆದ್ರೆ ಒಂದು ನಾವು ಈಗಾಗಲೇ ನಾವು ರಸ್ತೆ ಕಾಮಗಾರಿ ಆಗುವಂತ ಸಂದರ್ಭದಲ್ಲಿ ಸೈಡಿಗೆ ಹಾಕುವಂತ ಮಣ್ಣು ಇರಬಹುದು, ಅಲ್ಲಿ ಸಾಂದ್ರತೆ ಗಟ್ಟಿ ಇಲ್ಲ ಅಂದ ಮಾತ್ರಕ್ಕೆ ರೈಲ್ವೆ ಇದು ರಸ್ತೆ ತಜ್ಞರು ಬಂದು ಈ ಮಣ್ಣು ಆಗುದಿಲ್ಲ ಅಂದಲ್ಲಿ ಸಾಧಾರಣ ಒಂದು ಬೇಲೂರಿಂದ 40 ಕಿಲೋಮೀಟರ್ ಇಂದ ಒಂದು ಲೋಡ್ ಮಣ್ಣನ್ನು ತಂದು ಇಷ್ಟು ಸಾವಿರ ನಿರ್ಮಾಣ ಮಾಡಿದ್ದಾರೆ. ಯಾಕಂದ್ರೆ ಅದು ಧರಿತದೆ, ಅದು ಗಟ್ಟಿ ಇಲ್ಲ ಅದರ ಇದು ಸಾಂದ್ರತೆ ಅಂತೇಳಿ. ಹಾಗಿರುವಾಗ ಇವತ್ತು ಪಶ್ಚಿಮ ಘಟ್ಟ ಒಂದು ಭಾಗ ಇದು ಯಾವುದು ನೀರಿನ ಸೋರ್ಸ್ ಕಡಿಮೆ ಆಗ್ತದೆ, ಮತ್ತೊಂದು ಭಾಗ ಏನಂದ್ರೆ ಮುಂದಿನ ದಿನಗಳಲ್ಲಿ ಈಗಾಗಲೇ ನೀರು ಬತ್ತಿ ಹೋಗುವಂತ ಹಿಂದೆ ಇದ್ದಂತ ನೀರಿನ ಮಟ್ಟ ಈಗ ಇಲ್ಲ ಬೇಸಿಗೆಯಲ್ಲಿ. ಈ ರೀತಿ ಇವರು ಮಾಡಿದ್ರೆ 100ಕ್ಕೆ 100 ಭಾಗ ಅಲ್ಲಿದ್ದ ಎಲ್ಲ ರೈತರು ಹೇಳುವಂತದ್ದು 100ಕ್ಕೆ 100 ಭಾಗ ನೀರು ನಿಂತು ಹೋಗುವ ಸಾಧ್ಯತೆ ಇದೆ. ಯಾವುದೇ ರಾಜಕಾರಣಿ ಆಗಲಿ ಅಥವಾ ಯಾವುದೇ ಒಬ್ಬ ತಜ್ಞ ಆಗಲಿ ಅಲ್ಲಿ ಬಂದು ಯಾವುದೇ ರೀತಿಯ ಸರ್ವೆಯನ್ನು ಮಾಡಿ. ಕಿಶೋರ್ ಅವರೇ, ಇವತ್ತು ಅಲ್ಲಿ ಎತ್ತಿನ ಹೊಳೆಯಲ್ಲಿ ಯಾವ ಪರಿಸ್ಥಿತಿ ಇದೆ ಅಂತ ಕೇಳ್ಬೇಕು. ಯಾಕಂತ ಹೇಳಿದ್ರೆ ಒಬ್ರು ಹೇಳ್ತಾರೆ ಇಲ್ಲ ಕೆಲಸ ಆಗ್ತಾ ಇಲ್ಲ ಅಂತ, ಒಬ್ರು ಹೇಳ್ತಾರೆ, ಮತ್ತೊಬ್ರು ಹೇಳ್ತಾರೆ ನೀವು ತಿಪ್ಪರ್ಲಾಗ ಹಾಕಿದ್ರು ಕೆಲಸ ಆಗೇ ಆಗತ್ತೆ, ನೀವು ವಿರೋಧ ಮಾಡ್ಕೊಂಡು ಸಾಯಿರಿ ಅಂತ ಒಬ್ರು ಹೇಳ್ತಾರೆ. ಸೊ ನಮಗೆ ಪ್ರಶ್ನೆ ಇರುವಂತದ್ದು ಕೆಲಸ ಆಗ್ತಾ ಇದೆಯಾ ಅಥವಾ ಪೈಪ್ ಬಂದ ರಾಶಿ ಹಾಕಿರುವಂತದ್ದು ಯಾತಕ್ಕೆ ಅಂತ ನಾವು ಪ್ರಶ್ನೆ ಕೇಳಿದ್ರೆ ಏನು ಅಲ್ಲಿನ ಜನ ಏನ್ ಹೇಳ್ತಾರೆ ಅಥವಾ ಅಲ್ಲಿ ಏನ್ ಆಗ್ತಾ ಇದೆ ಅನ್ನುವಂಥದ್ದು ಪ್ರಶ್ನೆ. ನಾನು 1 ವಾರದ ಹಿಂದೆ ಹೋಗಿದ್ದೆ ಸಕಲೇಶ್ಪುರ ಭಾಗ ಜನ. ಇವತ್ತು ಕಾಮಗಾರಿ ಪ್ರಾರಂಭ ಮಾಡಿದ್ದಾರೆ, ಯಾವುದೇ ಕಾರಣ ಅದು ಇಲ್ಲ ಆಗ್ತಾ ಇಲ್ಲ ಎಂಬುದು ಅವರ ಮೂರ್ಖತನ. ಅವರೇನೋ AC ರೂಮ್ ಅಲ್ಲಿ ಕೂತ್ಕೊಂಡು ಒಳಗೆ ಇದ್ದಿರ್ಬೋದು, ಆದ್ರೆ ನಮ್ಮ ಜನ ರೈತರು ಮತ್ತೆ ಅಲ್ಲಿ ಸಂಬಂಧಪಟ್ಟ ಈ ರೀತಿ ಹೋರಾಟಗಾರರು ಅದನ್ನು ಗಮನಿಸ್ತಾ ಇದ್ದಾರೆ, ಅದರ ಕಾಮಗಾರಿ ಪ್ರಾರಂಭ ಮಾಡಿದ್ದಾರೆ. ಆದ್ದರಿಂದ ಅದರಲ್ಲಿ ಯಾವುದೇ ಸಂದೇಹ ಬೇಡ. ಈಗ ಬಂದ್ರು ಕೂಡ ನಾನು ಅದನ್ನು ಸಾಕ್ಷಿ ಪುರಾವೆಗಳನ್ನು ತೋರಿಸಲಿಕ್ಕೆ ಸಿದ್ಧನಿದ್ದೇನೆ. ಎಸ್ ಕಿಶೋರ್ ಅವರೇ, ಅಂದ್ರೆ ಒಂದು ಪ್ರದೇಶದಲ್ಲಿ ಕೆಲಸ ಆಗತ್ತೆ ಅಂತ ಆಗುವ ಸಂದರ್ಭದಲ್ಲಿ ಆ ಭಾಗದ ಜನರಲ್ಲಿ ಮಾತಾಡಬೇಕು, ಸಂಬಂಧಪಟ್ಟವರು ಒಂದು ಕಾಮಗಾರಿ ಅದು ಬೃಹತ್ ಕಾಮಗಾರಿ ಆಗತ್ತೆ ಅನ್ನೋ ಸಂದರ್ಭದಲ್ಲಿ ಮಾತಾಡಬೇಕು, ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು. ಇಂಥದ್ದೆಲ್ಲ ಒಂದು ಪ್ರಕ್ರಿಯೆ ಇರುತ್ತೆ. ಏನಾದ್ರೂ ಆ ಭಾಗದ ಅಲ್ಲಿಯ ಜನರನ್ನ ಸಂಪರ್ಕಿಸುವಂತ ಕೆಲಸವನ್ನು ವ್ಯವಸ್ಥೆ ನಮ್ಮ ಸರ್ಕಾರಿ ವ್ಯವಸ್ಥೆ ಮಾಡಿದ್ಯಾ? ನೋಡಿ, ಈ ಯೋಜನೆ ನಮ್ಮ ಜನರಲ್ಲಿ ಆತಂಕ ಇರುವಂಥದ್ದು ಎತ್ತಿನಹೊಳೆ ಯೋಜನೆ ಎಂದರೆ ಏನು ಎಂಬುದು. ಎಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗ್ರಾಮ ಸಭೆಯ ಅನುಮತಿ ಪಡ್ಕೊಳ್ಬೇಕು. ಇವರು ಯಾವುದೇ ಗ್ರಾಮ ಸಭೆಯ ಅನುಮತಿ ಬಿಡಿ, ಆ ಗ್ರಾಮ ಸಭೆಗೆ ನಿಮ್ಮ ಗ್ರಾಮಕ್ಕೆ ಸಂಬಂಧಪಟ್ಟಾಗಿ ಈ ರೀತಿಯ ಯೋಜನೆಯನ್ನು ತರ್ತೀವಿ ಎಂಬುದು ಕೂಡ ನೋಟಿಸ್ ಮಾಡಿಲ್ಲ. ಹಾಗಿರುವ ಒಂದು ಲೆಕ್ಕದಲ್ಲಿ ಇದನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ಅಧಿಕಾರಿ ವರ್ಗದವರು ಮತ್ತೆ ಈ ಯೋಜನೆ ತಯಾರು ಮಾಡಿ ಸಹಕರಿಸುವಂತ ಮಿನಿಸ್ಟರ್ಗಳು ಮಂತ್ರಿವರಿಯರು ಕಗ್ಗೊಲೆ ಮಾಡಿದ್ದಾರೆ. ಆದ್ದರಿಂದ ಕ್ರಿಮಿನಲ್ ಮೊಕದ್ದಮೆ ಮೊದಲೇ ಹಾಕಬೇಕಿದ್ರೆ ಇವತ್ತಿನ ಇದಕ್ಕೆ ಯೋಜನೆ ತಯಾರು ಮಾಡಿದ ಅಧಿಕಾರಿ ವರ್ಗದವರು ಇರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ಅಥವಾ ಈ ರೀತಿಯ ಒಂದು ಮಂತ್ರಿವರಿಯವರ ಮೇಲೆ ಹಾಕಬೇಕು. ಯಾಕೆಂದ್ರೆ ಇವತ್ತು ಈ ರೀತಿ ಜನಾಭಿಪ್ರಾಯ ಇಲ್ಲದೆ ಒಂದು ಏಕಾಏಕವಾಗಿ ತೀರ್ಮಾನ ತೆಗೊಳ್ಳುವಂಥದ್ದು, ಮತ್ತೆ ಆ ಯೋಜನೆಯಲ್ಲಿ ಪಕ್ಕ ಅಲ್ಲಿ ನೀರು ಸಿಗ್ತದೆ ನಮಗೆ ಇಷ್ಟು ನಾವು ಪೂರೈಸ್ತೇವೆ ಎಂಬುದು ಭರವಸೆ ಯೋಜನೆ ತಯಾರು ಮಾಡಿದವರಿಗೆ ಕೂಡ ಇಲ್ಲ. ಹಾಗಿರುವಾಗ ಇದೊಂದು ಹಣ ಮಾಡುವ ದಾಂಧಲೆ. ಯಾಕಂದ್ರೆ ಈ ಕಾಮಗಾರಿ ಸಾವಿರಾರು ಕೋಟಿ ರೂಪಾಯಿದು ನಿರಂತರ ನಡೀತಾ ಇದ್ದಾಗ ಒಂದು 25 ವರ್ಷ ಕಾಲ ಒಬ್ಬ ಅಧಿಕಾರಿಗಿರ್ಬೋದು ಅಥವಾ ರಾಜಕಾರಣಿಗೆ ಎಲ್ಲ ಪಕ್ಷದವರು ಬಂತು, ಇವರಿಗೆ ಹಣ ಮಾಡುವ ನಿಂತಲ್ಲಿ ಕೂತಲ್ಲಿಗೆ ಒಂದು ಲಂಚ ಸ್ವೀಕಾರ ಮಾಡುವಂತ ಒಂದು ಇದು ಪ್ರಾಜೆಕ್ಟ್. ಇದು ನಿಜವಾಗಿ ಎತ್ತಿನಹೊಳೆ ಪ್ರಾಜೆಕ್ಟ್ ಅಲ್ಲ, ಇದು ಹಣ ದಾಂಧಲೆ ಮಾಡುವ ಭ್ರಷ್ಟಾಚಾರದ ಒಂದು ಪ್ರಾಜೆಕ್ಟ್. ಕಿಶೋರ್ ಅವರೇ, ಒಂದು ಅಲ್ಲಿ ಆ ಭಾಗದಲ್ಲಿ ಪೈಪ್ ತಂದು ರಾಶಿ ಹಾಕಿದ್ದಿರಬಹುದು. ಇವತ್ತು ವಿಜಯ ಕರ್ನಾಟಕದಲ್ಲಿ ಒಂದು ರಿಪೋರ್ಟ್ ಇದೆ. ಮೊನ್ನೆ ಉದಯವಾಣಿಯಲ್ಲಿ ಲಕ್ಷ್ಮೀ ಮೆಚ್ಚಿನ ಅವರು ನಿರಂತರವಾಗಿ ಆ ರಿಪೋರ್ಟ್ ಅನ್ನ ಮಾಡ್ತಾ ಬರ್ತಾ ಇದ್ದಾರೆ. ನಮಗೆ ಇಲ್ಲಿ ಪತ್ರಕರ್ತರು ಹೇಳ್ತಾ ಇರುವಂತದ್ದು 1 ವರ್ಷನಾಗಿರ್ಬೋದು. ನಾನು ನಿಮ್ಮನ್ನ ಕೇಳಬೇಕು, ನೀರ್ ಇದೆಯಾ ಆ ಭಾಗದಲ್ಲಿ? ಅಲ್ಲಿ ನೀರ್ ಇದೆಯಾ? ಅಲ್ಲಿ ನಾವು ತೋರಿಸ್ಬೇಕಾದ್ರೆ ನಮ್ಮ ವಿಡಿಯೋ ಕ್ಯಾಮರಾಕ್ಕೆ ಸಿಕ್ಕಿರುವಂತದ್ದಷ್ಟೇ. ಸೊ ಅಲ್ಲಿ ನೀರ್ ಇದೆಯಾ? 24 TMC ನೀರು ಸಿಗೋದಿಲ್ಲ ಅಂತ ವಿಜ್ಞಾನಿಗಳು ಹೇಳ್ತಾರೆ. ನೀವು ಸ್ಥಳೀಯರು ಏನ್ ಹೇಳ್ತೀರಿ? ನೀರು ಇದೆಯಾ ಅಲ್ಲಿ? ನೋಡಿ, ನಮ್ಮಲ್ಲಿ ನಮಗೆ TMC ಅಂದ್ರೆ ಏನು, ಅದರ ಮೌಲ್ಯಮಾಪನ ಗೊತ್ತಿಲ್ಲ. ಆದರೆ ಅಲ್ಲಿ ನೀರು ಇಲ್ಲ ಎಂಬುದು ಸಾಮಾನ್ಯ ಜ್ಞಾನ. ಅಂದ್ರೆ ಒಂದು ಕನಿಷ್ಠ 10 ಫೀಟ್ ಅಲ್ಲಿ 1.5 ಫೀಟ್ ಎತ್ತರದಲ್ಲಿ ನೀರು ಹರಿತಾ ಹೋಗ್ತದೆ. ಅದು ಈಗ ಮಳೆಗಾಲದಲ್ಲಿ ನಾನು ಮೊನ್ನೆ ನನ್ನ ಸ್ನೇಹಿತರೊಬ್ಬರು ಪತ್ರಿಕೆಯವರು ಬಂದಿದ್ರು, ಲೋಕೇಶ್ ಅಂತ ಹೇಳಿ ನಮ್ಮ ಸುಬ್ರಹ್ಮಣ್ಯದವರು ಟೀಮ್ ಬಂದಿದ್ದಂತ ಸಂದರ್ಭದಲ್ಲಿ ನಾನು ಅವರಿಗೆ ತೋರಿಸಿದೆ. ನೋಡಿ, ಈ ರೀತಿ ಈಗಲೇ ಮಳೆಗಾಲದಲ್ಲಿ ಜುಲೈ ತಿಂಗಳಲ್ಲಿ ಹೆಚ್ಚು ನೀರು ಹರಿಯುವಂತ ಸಂದರ್ಭದಲ್ಲಿ ನೀರು ಇಷ್ಟು ಕಡಿಮೆ ಇರುವಾಗ ಇದು ಯಾವ ರೀತಿಯ ಒಂದು ಯೋಜನೆ ಮತ್ತೆ ಈ ರೀತಿಯ ಇಷ್ಟು ಸ್ವಲ್ಪ ನೀರಿಗೆ ಯಾವ ರೀತಿ ಅದು ಪ್ರಾಜೆಕ್ಟ್ ಯೋಜನೆ ಮಾಡ್ತಾರೆ ನಮಗೆ ಗೊತ್ತಾಗ್ತಾ ಇಲ್ಲ. ಅದು ಅಂದ್ರೆ ಅದೇ 12 ಅಡಿ ಎತ್ತರದ ಅಥವಾ ವ್ಯಾಸದ ಪೈಪ್ ಅನ್ನ ಇಟ್ಕೊಂಡು ಏನು ಮಣ್ಣು ಕೊಂಡೋಗ್ತಾರಂತೋ. ನೀರಿಲ್ಲ ಅಂತಾದ್ರೆ ಮತ್ತೆ ಯಾಕೆ ಅಷ್ಟು ದೊಡ್ಡ ಪೈಪ್ ಅನ್ನ ತಂದು ರಾಶಿ ಹಾಕಿರುವ ಸಾಧ್ಯವೇ ಇಲ್ಲ. ಈಗಾಗಲೇ ನಾವು ಗಮನಿಸಿರಬಹುದು, ನಾನು ಆಗ್ಲೇ ಉಲ್ಲೇಖ ಮಾಡಿದೆ,
ಈ ನೀರಿಗೆ ಆ ಪೈಪ್ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ನಾವು ಗಮನಿಸಿರ್ಬೋದು, ನಾವು ಈಗಾಗಲೇ ಪೈಪ್ ಹಾಕಿರುವುದರಲ್ಲಿ ಎಷ್ಟು ಇನ್ನು ಅವ್ಯವಹಾರ ಆಗಿದೆ, ಭ್ರಷ್ಟಾಚಾರ ಮಾಡಿದರೆ, ಯಾರಿಗೆ ಎಷ್ಟು ಕಮಿಷನ್ ಇದೆ ಗೊತ್ತಿಲ್ಲ. ಆದರೆ ಒಬ್ಬ ಸಾಮಾನ್ಯ ಮಗುವನ್ನು, ರೈತಾಪಿ ವರ್ಗದಲ್ಲಿ ಜನಿಸಿದ ಮಗುವನ್ನು ಅಥವಾ ನಿಲ್ಲಿಸಿದರೆ, ಒಂದು ವ್ಯಕ್ತಿಯ ನಿಲ್ಲಿಸಿದರೆ ಆ ಮಗು ಹೇಳುತ್ತೆ ಈ ನೀರು ಸಾಧ್ಯ ಇಲ್ಲ, ಇದು ಹೆಚ್ಚು ಅಂದ್ರೆ ಒಂದು 25-30 ಕಿಲೋಮೀಟರ್ ದೂರದಲ್ಲಿ ಹೋಗಿ ನಾವು ಪಸರಿಸಿದ್ರು ಅಲ್ಲಿ ಆ ಭೂಮಿಯನ್ನು ತಣ್ಣಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೇ ಇರುವಂತ ನೀರು ಇದು. ಅಂದ್ರೆ ಒಂದು ಇಲ್ಲಿ ಕರಾವಳಿಯ ಜನರಲ್ಲಿ ಒಂದು ಆಕ್ರೋಶ ಇದೆ. ಕಿಶೋರ್ ಅವರು ಮಾತಾಡಿದ್ರೆ, ನೀವು ಕರಾವಳಿಯ ಮೂಲದವರು, ಆ ಭಾಗದ ಜೊತೆಗೆ ನಿಮಗೆ ಕಾಂಟ್ಯಾಕ್ಟ್ ಇರಬಹುದು. ಸಕಲೇಶಪುರ ನಿಮಗೆ ಬಹಳ ಹತ್ತಿರ ಆಗುವಂತದ್ದು. ಅಲ್ಲಿನ ರೈತರು ಏನು ಹೇಳ್ತಾರೆ? ಅಲ್ಲಿನ ರೈತರಿಗೆ ಏನು ಭಾವನೆ ಇದೆ ಈ ಯೋಜನೆಯ ಬಗ್ಗೆ? ಈ ಯೋಜನೆ ಬಗ್ಗೆ ಅಲ್ಲಿನ ರೈತರು ತುಂಬಾ ಜನ ನನ್ನ ಹತ್ರ ಮಾತಾಡಿದ್ದಾರೆ. ಏನಂದ್ರೆ ಅಲ್ಲಿ ನಾವು ಹೋರಾಟ ಮಾಡೋಣ ಅಂತ ಕರೆ ಕೊಟ್ಟಿದ್ದಾರೆ. ಒಂದೇನಂದ್ರೆ ಅಲ್ಲಿ ಭಾಗದ ಜನತೆ ಯಾವುದೇ ಜನರಲ್ಲಿ ಯಾವುದೇ ಚರ್ಚೆ ನಡೆದಿಲ್ಲ, ಮತ್ತೆ ಈ ಪ್ರಾಜೆಕ್ಟ್ ಯೋಜನೆಗಳು ಏನು ಅಂತ ಅವ್ರಿಗೆ ಗೊತ್ತಿಲ್ಲ. ಹಾಗಿರುವಾಗ ಅಲ್ಲಿ ಜನರು ಎಲ್ಲರೂ ವಿರೋಧಿಸ್ತಾರೆ ಅದನ್ನು. ಆದ್ರೆ ಈ ಜನಸಾಮಾನ್ಯರ ಕೂಗನ್ನು ಕೇಳುವವರಿಲ್ಲ ಅಂತಾಗಿದೆ. ಯಾಕಂದ್ರೆ ಎಲ್ಲಾ ರಾಜ್ಯಕ್ಕೆ ಪಕ್ಷದವರು ಒಂದಾಗಿರುವುದರಿಂದ ಯಾವುದೇ ಒಬ್ಬ ವ್ಯಕ್ತಿ ಅದರ ಇದನ್ನು ವಿರೋಧ ವ್ಯಕ್ತಪಡಿಸಿರು ಅದು ಸರ್ಕಾರಕ್ಕೆ ಆಗಲಿ ಅಧಿಕಾರಿಗಾಗಲಿ ಮುಟ್ಟಿಸುವಂತ ಪ್ರಯತ್ನ ಆಗ್ತಾ ಇಲ್ಲ. ಆದ್ದರಿಂದ ಜನರ ಒಂದು ಭಾವನೆಯನ್ನು ಮತ್ತೆ ಅವರ ಒಂದು ಹೋರಾಟ ಮೊಟಕುಗೊಳಿಸುವ ಯತ್ನ ಬಿಟ್ರೆ ಮತ್ತೆ ಯಾವುದು ಅಲ್ಲ. ಮೊನ್ನೆ ಒಬ್ರು ಬೇಲೂರಿಂದ ನಮ್ಮ ಕಾರ್ಯಕ್ರಮಕ್ಕೆ ಫೋನ್ ಮಾಡಿ ಮಾತಾಡಿದ್ರು. ನಮಗೆ ಭಯ ಆಗ್ತಾ ಇದೆ ಸರ್, ಆತಂಕ ಆಗ್ತಾ ಇದೆ, ಏನ್ ಮಾಡ್ತಾ ಇದ್ದಾರೆ, ನಮ್ಮ ಜಮೀನನ್ನ ಕಿತ್ತುಕೊಳ್ತಾ ಇದ್ದಾರೆ. ಸೊ ಅಲ್ಲಿ ಸಕಲೇಶಪುರದಲ್ಲಿ ಮುಂದಕ್ಕೆ ಹೋರಾಟಗಳು ಆಗಬಹುದು ಅಂತ ಅನ್ಸುತ್ತಾ ಕಿಶೋರ್ ಅವರೇ? 100% ಹಾಗೆ. ಸೊ ಅಲ್ಲಿ ಅವೇರ್ನೆಸ್ ಇದೆಯಾ? ನಮ್ಮ ಜನ ಗೊತ್ತಿದ್ದು ಗೊತ್ತಿಲ್ಲದ ರೀತಿಯಲ್ಲಿ ಸುಮ್ಮನೆ ಕೂತಿದ್ದಾರೆ. ಸಕಲೇಶಪುರದವರು ಹಾಗೆ ಇದ್ದಾರಾ, ಅಥವಾ ಅವ್ರಿಗೆ ಏನಾದ್ರು ಅಂದ್ರೆ ನಮಗೆ ಹೋಪ್ಸ್ ಇರುವಂತದ್ದು ಆ ಭಾಗದ ಜನರ ಮೇಲೂ ಹೋಪ್ಸ್ ಇದೆ, ಏನಾದ್ರೂ ಮಾತಾಡ್ಲಿ ಅಂತ ಈಗಾಗಲೇ ಅವರು ಹೋರಾಟಕ್ಕೆ ತಯಾರಾಗ್ತಾ ಇದ್ದಾರೆ. ಅಲ್ಲಿ ಕಿಶೋರ್ ಕುಮಾರ್ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಹಾಗೆ ಅದಕ್ಕೆ ಅನೇಕ ಜನ ಸಾಥ್ ಕೂಡ ಕೊಡ್ತಾ ಇದ್ದಾರೆ. ಆದ್ರೆ ಅಲ್ಲಿಯ ಒಂದು ಜನತೆಯು ಈಗಾಗಲೇ ಗಂಭೀರಿಸ್ತಿದೆ. ಯಾಕಂದ್ರೆ ಅವರ ನಿತ್ಯ ನೋಡುವಂತ ನದಿಯ ನೀರನ್ನು ತೆಕೊಂಡು ಹೋಗ್ತಾರೆ. ಹಾಗಿರೋ ಅಲ್ಲಿ ನದಿಯ ನೀರು ಬೇಕಾದಷ್ಟು ಇದ್ರೆ ಸರಿ, ಅದು ಬೇಸಿಗೆಗಾಲದಲ್ಲಿ ಬತ್ತಿ ಹೋಗುವಂತ ಆತಂಕದಲ್ಲಿ ಕೂಡ ಇದ್ದಾರೆ. ಆದ್ದರಿಂದ ಈಗಾಗಲೇ ಅವ್ರಿಗೆ ಗೊತ್ತಿದೆ ಮಳೆಗಾಲದಲ್ಲಿ ಎಷ್ಟು ನೀರಿದೆ, ಸಾಮಾನ್ಯ ನೀರು ಮಟ್ಟ ಇರುವುದರಿಂದ ಅದನ್ನು ಯಾವುದೇ ಕಾರಣಕ್ಕೆ ಅದೇ ಅಲ್ಲಿರುವಂತ ಆಸುಪಾಸಿನ ಕಾಫಿ ಎಸ್ಟೇಟ್ ಇರ್ಬೋದು, ಬೇರೆ ಬೇರೆ ಜನರುಗಳಿಗೆ ನೀರನ್ನು ರೈತರಿಗೆ ಅಲ್ಲಿಂದ ತಗೊಳ್ಳಿಕ್ಕೆ ಆಗ್ತೇ ಇಲ್ಲ, ಅದಕ್ಕೆ ಬತ್ತಿ ಹೋಗ್ತದೆ. ಅಷ್ಟು ಕಡಿಮೆ ಇರುವಂತ ನೀರನ್ನು ಇನ್ನು ಈ ರೀತಿ ತಕೊಂಡು ಹೋಗ್ತಾರೆ ಇಲ್ವಂತ ಅದನ್ನು ಅಲ್ಲಿ ಸ್ಥಳೀಯ ಅಧಿಕಾರಿ ವರ್ಗದವರ ಹತ್ರ ಕೇಳಿರು, VA ಇರ್ಬೋದು, ತಹಸೀಲ್ದಾರ್ ಇರ್ಬೋದು, ಅವ್ರು ನಮಗೆ ಸಂಬಂಧಪಟ್ಟ ವಿಷಯ ಎಲ್ಲ ಟೋಟಲಿ ಕತ್ತಲೆಯಲ್ಲಿಟ್ಟು ಒಂದು ಯೋಜನೆ ಜಾರಿಗೆ ಬರ್ತಾ ಇದೆ. ಎಸ್, ನಾನು ಇನ್ನಷ್ಟು ಮಾತಾಡಬೇಕು, ಆದ್ರೆ ಎಸ್ PV ಮೋಹನ್ ಅವರು ನಮ್ಮ ಜೊತೆಗೆ ಮಾತಾಡ್ತಾರೆ, ಕಾಂಗ್ರೆಸ್ ಮುಖಂಡರು. ಸರ್ ನಮಸ್ತೆ. ನಮಸ್ತೆ ಸರ್. ಬಹುಶಃ ಎತ್ತಿನ ಹೊಳೆ ಯೋಜನೆಗೆ ನಿಮಗೂ ಗೊತ್ತಿದೆ ಅಂತ ನಾನು ಭಾವಿಸ್ತೇನೆ. ಏನ್ ಅನ್ಸತ್ತೆ ಸರ್, ನಮ್ಮನ್ನ ಕತ್ತಲಲ್ಲಿ ಇಟ್ಟು ಯೋಜನೆ ಜಾರಿಗೆ ಬರ್ತಾ ಇದೆ ಅಂತ ಜನರದೊಂದು ಕೂಗಿದೆ. ನೀವು ರಾಜಕೀಯ ನಾಯಕರಾಗಿ ಏನ್ ಹೇಳ್ತೀರಿ? ಅಲ್ಲ, ಇಲ್ಲಿ ಎರಡು ಪ್ರಶ್ನೆ ಇದೆ. ನೀವು ನನ್ನ ಕಾಂಗ್ರೆಸ್ ನಾಯಕರಾಗಿ ಕೇಳ್ತಾರ ಅಥವಾ ಎತ್ತಿನ ಹೊಳೆಯ ದಕ್ಷಿಣ ಕನ್ನಡ ನಾಗರಿಕರಾಗಿ ಮಾತಾಡಿ ಸರ್. ಅಲ್ಲ, ಎತ್ತಿನ ಹೊಳೆ ನಮ್ಮ ಜಿಲ್ಲೆಗೆ ಮಾರಕ ಎಂಬುದರಲ್ಲಿ ಸಂಶಯ ಇಲ್ಲ. ಈ ಬಗ್ಗೆ ಒಂದು ಕೆಲವು ತಿಂಗಳ ಹಿಂದೆ ನಾವು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಬಂದ್ ಮಾಡಿದೆ. ಅದು ಜನರು ಜಿಲ್ಲೆಯ ಎಲ್ಲಾ ಜನರು ಸಂಪೂರ್ಣ ಸಹಕಾರ ನೀಡಿದೆ. ಇದರ ಏನು ವ್ಯಕ್ತ ಆಗ್ತದೆ ಅಂದ್ರೆ ಇಡೀ ಕರ್ನಾಟಕದ ಕರಾವಳಿ ಎಲ್ಲಾ ಜನರು ಈ ಯೋಜನೆಗೆ ವಿರುದ್ಧವಾಗಿದ್ದಾರೆ ಅಂತ ಹೇಳಿ. ಅದರಿಂದ ಇದರಲ್ಲಿ ಏನು ಸಮಸ್ಯೆ ಅಂದ್ರೆ ಈ ಎತ್ತಿನ ಹೊಳೆಯಲ್ಲಿ ಜನರಿಗೆ ಇದರ ಆಳ ಅರ್ಥ ಆಗ್ತಾ ಇಲ್ಲ. ಈಗ ಒಂದು ಭಾವನಾತ್ಮಕ ವಿಷಯ ಆಗಿ ಬಂದಿಲ್ಲ. ಇದು ಒಂದು ಭಾವನಾತ್ಮಕ ವಿಷಯ ಆದ್ರೆ ಜನರಿಗೆ ಅರ್ಥ ಆಗ್ತದೆ, ಬೇಗ ಅವ್ರ ಭಾವನೆ ತರ್ತಾರೆ. ಇದು ನಾಳೆ ನೀರು ನಿಂತಾಗ ಮಾತ್ರ ಗೊತ್ತಾಗ್ತದೆ ಇದು ನಮಗಿದು ಇಲ್ಲಿ ನಮಗೆ ನಿಜವಾದ ಸಮಸ್ಯೆ ಆಗ್ತಾ ಇದೆ. ನೀರಿಗೆ ಬರ್ತಾ ಇದೆ, ಈ ನೀರು ನಿಂತು ಹೋದ ಮೇಲೆ ಜನರಿಗೆ ಗೊತ್ತಾಗ ಜನರು ಇದನ್ನು ಸ್ವಯಂ ಪ್ರೇರಿತರಾಗಿ ಹೋರಾಟಕ್ಕೆ ಮಾಡಬೇಕು ರೀತಿಯಲ್ಲಿ. ಈಗ ಎತ್ತಿನ ಹೋರಾಟಗಾರೆಲ್ಲ ನಂಬರ್ ಕೊಟ್ಟಿದ್ದಾರೆ, ಎಲ್ಲರ ನಂಬರ್, ಅದಕ್ಕೆಲ್ಲ ಅವರು ಮೆಸೇಜ್ ಮಾಡಬೇಕು. ಸರ್ ನನಗೆ ಸರಿ, PV ಮೋಹನ್ ಅವರು ಎತ್ತಿನ ಹೊಳೆ ಯೋಜನೆ ವಿರುದ್ಧ ಆತಂಕ ನಿಮಗೂ ಇದೆ, ಸಂಶಯ ಇಲ್ಲ. ನಾವು ಪ್ರಶ್ನೆ, ಈಗ ನೀವು ರಾಜಕಾರಣಿಯಾಗಿ ನನ್ನ ಪ್ರಶ್ನೆ ಇರುವಂತದ್ದು, ನಿಮ್ಮ ಪಾರ್ಟಿಯ ಸರ್ಕಾರ, ನಿಮ್ಮ ಪಾರ್ಟಿಯ ಮಂತ್ರಿಗಳು ಇದ್ದಾರೆ, ಯಾಕೆ ಮಾತಾಡ್ತಾ ಇಲ್ಲ ಸರ್? ಈಗ ನಮ್ಮ ಪಾರ್ಟಿಯ ಮಂತ್ರಿಗಳು ಎತ್ತಿನ ಹೊಳೆ ವಿಷಯಕ್ಕೆ ಮೊದಲಾಗಿ ಅದರ ಬಗ್ಗೆ ಒಂದು ವಿಚಾರ ಸಂಕಿರಣ ಮಾಡಿದ್ರೆ ನಮ್ಮ ಪಾರ್ಟಿಯ ಮಂತ್ರಿಗಳೇ ವಿಚಾರ ಸಂಕಿರಣ ಮಾಡಿ ಆಗ ಅದು ಎತ್ತಿನ ಹೊಳೆ ಆಗಿಲ್ಲ. ಆಗ ಅವರು ನೇತ್ರಾವತಿ ತಿರುವು ಯೋಜನೆ ಆಗಿತ್ತು. ನೇತ್ರಾವತಿ ತಿರುವು ಯೋಜನೆ ಬಗ್ಗೆ ಅವತ್ತು ಎಲ್ಲಾ
ಮಂತ್ರಿಗಳಾಗಲಿ ಇಲ್ಲದ್ರೆ ರಾಜಕಾರಣಿಗಳು ವಿರೋಧ ಮಾಡಿದ್ದಾರೆ. ಅದು ಪಕ್ಷಾತೀತವಾಗಿ ವಿರೋಧ ಮಾಡಿದ್ದಾರೆ. ಬಿಜೆಪಿ ಇರುವ ಕಾಂಗ್ರೆಸ್ ಎಲ್ಲಾ ರಾಜಕಾರಣ ವಿರೋಧ ಮಾಡಿದ್ದಾರೆ. ಆದ್ರೆ ಅಧಿಕಾರ ಬಂದ ನಂತರ ಒಂದು ಸಂಪುಟದಲ್ಲಿರುವಾಗ ಅವರಿಗೆ ಅವರದಾದ ಸ್ವಲ್ಪ ಸಂಕಷ್ಟಗಳಿದೆ ನಮಗೆ ಅರಿವಾಗ್ತದೆ. ವೈಯಕ್ತಿಕ ಸ್ವಾರ್ಥಕ್ಕೋಸ್ಕರ ಅಥವಾ ಜಿಲ್ಲೆಯ ಜನ ಇಲ್ಲಿ ಕೇಳ್ತಾ ಇದ್ದಾರೆ ಸರ್, ನಿಮ್ಮ ನಾಯಕರು ಮಾತಾಡ್ತಾ ಇಲ್ಲ, ಇದನ್ನು ಏನಂತ ನಾವು ವಿಶ್ಲೇಷಣೆ ಮಾಡಬೇಕು? ಅಂದ್ರೆ ನಾನು ಮಂತ್ರಿ ಆಗಿರ್ಬೇಕು ಅನ್ನೋ ಕಾರಣಕ್ಕಾಗಿ ಮಾತಾಡದೆ ಕೂರ್ಬೇಕು ಅಂತ ಹೇಳುವಂತದ್ದು ನೀವು? ಇಲ್ಲ, ಹಾಗೇನಿಲ್ಲ. ಬಹುಶಃ ನಿನ್ನೆ ನಮ್ಮ ಉಸ್ತುವಾರಿ ಸಚಿವರು ನಾವೆಲ್ಲ ಕರೆದು ಮಾತಾಡ್ತೀವಿ. ಇದರ ಬಗ್ಗೆ ನಾವು MB ಪಾಟೀಲ್ ನೀರಾವರಿ ಸಚಿವರ ಮಾತಾಡಿದ್ದೇವೆ. ಕರೆದು ಮಾತಾಡಿ ಇದರ ಸಾಧಕ ಬಾಧಕಗಳ ಹೇಳ್ತಾ ಇದ್ದೇವೆ. ವಿಲ್ ವೇಟ್. ನಾವು ಕೂಡ CM ಬಂದಾಗ 2-3 ಸರ್ತಿ ಇದರ ವಿಷಯ ಎತ್ತಿದ್ದೇವೆ. ಸರ್, ನೀವು ನಮ್ಮ ಜನರನ್ನು ಹೋರಾಟಗಾರರ ವಿಶ್ವಾಸ ತಗೊಳ್ಳದೆ ನೀವು ಮಾಡ್ತಾ ಇದ್ದೀವಿ, ಇದು ಬಹುಶಃ ಸರಿಯಲ್ಲ ಅಂತ ನಾವು ಹೇಳಿದೆವು. ಯಾಕಂದ್ರೆ ಈಗ ನಮಗೆ ಬೇಡದನ್ನೆಲ್ಲ ನಮ್ಮ ತಲೆಮೆ ಹಾಕ್ತಾರೆ. ಅದು ಇಲ್ಲ ದೊಡ್ಡ ದೊಡ್ಡ ಉದ್ದಿಮೆಗಳಾಗ್ಲಿ ಕಾರ್ಖಾನೆಗಳಾಗ್ಲಿ ಇದೆಲ್ಲ ನಮ್ಮನ್ನ ಕೇಳಲು ಮಾಡ್ತಾ ಇದ್ದಾರೆ. ಈಗ ನೀರಿನ ವಿಷಯ ಕೂಡ ನಮ್ಮನ್ನ ಕೇಳದ ಯೋಜನೆಗಳನ್ನು ಮಾಡ್ತಾ ಇದ್ದಾರೆ. ನಮ್ಮನ್ನ ವಿಶ್ವಾಸ ತಗೊಳ್ಳಿ. ಈಗ PV ಮೋಹನ್ರೆ, ಇವತ್ತು ನೀವು AICC ಸದಸ್ಯರಾಗಿ ಅಲ್ಲದೆ ನನಗೆ ಈ ಒಂದು ಉತ್ತರ ಬೇಕಾದಂತದ್ದು. ನಾಳೆ ಸೆಪ್ಟೆಂಬರ್ 15ಕ್ಕೆ ಒಂದು ಹೋರಾಟ ಉಪ್ಪಿನಂಗಡಿಯಲ್ಲಿ ಮಾಡ್ತೇನೆ ಅಂತ ಹೊರಟಿದ್ದಾರೆ. ಅದಕ್ಕೆ PV ಮೋಹನ್ ಅವರು ಬೆಂಬಲ ಕೊಡ್ತಾರಾ? ನಾಗರಿಕನಾಗಿ ನನ್ನ ಬೆಂಬಲ ಅದು ಅಚ್ಚಲ್ಲ, ಅದ್ರಲ್ಲಿ ಏನು ಸಮಸ್ಯೆ ಇಲ್ಲ. ನೀರಿನ ವಿಷಯ ಬಂದಾಗ ನಾನು ಜನರೊಟ್ಟಿಗೆ ಮತ್ತು ನೀರಿನ ಹೋರಾಟಗಾರರ ಜೊತೆಗೆ ಇರ್ತೇನೆ. ಎಸ್ ಸರ್, ಧನ್ಯವಾದಗಳು ನೀವು ಮಾತಾಡೋದಕ್ಕೆ. PV ಮೋಹನ್ ಅವರು AICC ಸದಸ್ಯರವರು ಮಾತಾಡಿದ್ರು. ಸೊ ಈಗೊಂದು ನಾನು ಬ್ರೇಕ್ ಅನ್ನ ತೆಗೆದುಕೊಳ್ಳಬೇಕು. ಬ್ರೇಕ್ ನಂತರ ಇನ್ನಷ್ಟು ರಾಜಕಾರಣಿಗಳಿಗೆ ಅವರು ರಿಸೀವ್ ಮಾಡಿದ್ರೆ ನಾವು ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೀವಿ. ಬಹುಶಃ ಕಾಲ್ ಮಾಡಿದ ಕೂಡಲೇ ಎತ್ತಿನ ಹೊಳೆ ಅಂತ ಹೇಳಿದ ಕೂಡಲೇ ಕಟ್ ಮಾಡುವಂತವ್ರು ಬಹಳ ಜನ ಇದ್ದಾರೆ. ಸೊ ಆ ಕಾರಣಕ್ಕಾಗಿ ನಾನು ರಿಸೀವ್ ಮಾಡಿದ್ರೆ ಮಾತಾಡ್ತೀನಿ ಅಂತ ಹೇಳ್ತಾ ಇರುವಂತದ್ದು. ಸೊ ನೀವು ಮಾತಾಡಬಹುದು. ನೀವು ಕರೆ ಮಾಡಬೇಕಾದಂತ ದೂರವಾಣಿ ಸಂಖ್ಯೆ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ನಿಮ್ಮ TV ಸ್ಕ್ರೀನ್ ಮುಂದೆ ಬರುತ್ತೆ. ಅದಕ್ಕಿಂತ ಮೊದಲು ಒಂದು ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ. ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ಈ ದಿನದ ವಿಶೇಷ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾನು ಆಗ್ಲೇ ಹೇಳಿದೆ, ನಾವು ರಾಜಕಾರಣಿಗಳನ್ನ ಸಂಪರ್ಕಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ, ಜನಪ್ರತಿನಿಧಿಗಳನ್ನ ಸಂಪರ್ಕಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ ಅನ್ನುವಂಥದ್ದು. ಒಬ್ರು ಮಾತಾಡಿದ್ರು, PV ಮೋಹನ್ ಅವರು ಪುಣ್ಯಕ್ಕೆ ಫೋನಿಗೆ ಸಿಕ್ಕು ಮಾತಾಡಿದ್ರು. ಶಕುಂತಲಾ ಶೆಟ್ಟರಿಗೆ ಫೋನ್ ಮಾಡಿದ್ವಿ, ರಿಸೀವ್ ಮಾಡ್ತಾ ಇಲ್ಲ. ಐವನ್ ಡಿಸೋಜ ಬಾಕಿ ಎಲ್ಲ ವಿಚಾರದಲ್ಲಿ ಮಾತಾಡ್ತಾರೆ, ಅವರು ರಿಸೀವ್ ಮಾಡಲಿಲ್ಲ. ರಮನಾಥ್ ರೈಗಳು ಅರಣ್ಯ ಸಚಿವರು, ಅವರಿಗೆ ಫೋನ್ ಮಾಡಿದ್ವಿ, ಅವರು ರಿಸೀವ್ ಮಾಡಲಿಲ್ಲ. ಪ್ರತಾಪ್ ಸಿಂಹ ನಾಯಕ್ ಬಿಜೆಪಿಯ ಜಿಲ್ಲಾಧ್ಯಕ್ಷರು, ಅವರು ಫೋನ್ ಮಾಡಿದಾಗ ಅಯ್ಯೋ ತಪ್ಪಿ ನಾನು ಫೋನ್ ರಿಸೀವ್ ಮಾಡಿದೆ, ಅದನ್ನು MP ಅವರು ಮಾತಾಡಿದ್ದಾರೆ, ನಾನು ಮಾತಾಡುವಂಥದ್ದೇನಿಲ್ಲ ಅನ್ನೋ ಉತ್ತರವನ್ನು ಅವರು ಕೊಟ್ಟಿದ್ದಾರೆ. ಉಳಿದವರಿಗೂ ಟ್ರೈ ಮಾಡುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ, ಬಟ್ ಅವರು ಸಿಗ್ತಾ ಇಲ್ಲ. ಎತ್ತಿನ ಹೊಳೆ ಅಂತ ಹೇಳಿದ ಕೂಡಲೇ ಫೋನ್ ಕಟ್ ಆಗತ್ತೆ, ಯಾಕೆ ಅಂತ ಗೊತ್ತಿಲ್ಲ ಸರ್. ಅದೇ ನನಗೆ ಪ್ರಶ್ನೆ ಇರುವಂತದ್ದೇ ಅದು. ನಮ್ಮ ಜನಪ್ರತಿನಿಧಿಗಳು, ನನ್ನ ಪಕ್ಷಾತೀತವಾಗಿ ಹೇಳಬೇಕು, ಕಮ್ಯುನಿಸ್ಟರಿಂದ ಹಿಡಿದು BJP ಕಾಂಗ್ರೆಸ್ ಎಲ್ಲರೂ ಕೂಡ ಯಾಕೆ ಮಾತಾಡೋದಿಲ್ಲ? ಜಿಲ್ಲೆಯ ಅಸ್ತಿತ್ವದ ಸಮಸ್ಯೆ ಅಂತ ಆದಾಗ ಮಾತಾಡಬೇಕಾದಂಥದ್ದು ಜನಪ್ರತಿನಿಧಿಯ ಕರ್ತವ್ಯ. ಫೋನ್ ಕಟ್ ಮಾಡ್ತಾರೆ, ಕೇಳಿದ್ರು ಉತ್ತರ ಕೊಡೋದಿಲ್ಲ. ಏನ್ ಸಮಸ್ಯೆ ಇವ್ರದ್ದು? ಯಾಕೆಂದ್ರೆ ಇವತ್ತು ಎಲ್ಲ ಕಡೆ ಯೋಚನೆ ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬರುವಂತ ಸೀಮಿತ ಒಂದು ಇದಾದ ಜಿಲ್ಲೆ ಆದರೆ 6-7 ಜಿಲ್ಲೆಗಳು ಈ ನೀರಿನ ಫಲಾನುಭವಿಗಳಿದ್ದರಿಂದ ಏನಾದರೂ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷಕ್ಕೆ ಹೊಡೆತ ಬೀಳ್ತದೆ ಎಂಬ ಮತದ ಚಿಂತನೆಯಲ್ಲಿ ಅವರು ಮಾತಾಡ್ತಾ ಇಲ್ಲ. ಆದರೆ ಇಲ್ಲಿ ನಮ್ಮದೇನು ತಪ್ಪಿದೆ ಅಂದರೆ, ಈಗಾಗಲೇ ಒಬ್ರು ಕರೆ ಮಾಡಿದಾಗ ಹೇಳಿದ್ರು, ನಾನು ರಾಜಕಾರಣಿಯಾಗಿ ಮಾತಾಡ್ತಾ ಇಲ್ಲ, ನಾನು ನಾಗರಿಕನಾಗಿ ಮಾತಾಡ್ತಾ ಇದ್ದೇನೆ. ನನ್ನ ಅಭಿಪ್ರಾಯ ಏನಂದ್ರೆ, ನಾನೊಬ್ಬ ಯಾವುದೇ ಪಕ್ಷದ ಮೆಂಬರ್ ಆಗಿರಲಿ, ಪಕ್ಷ ಇರುವುದೇ ಒಂದು ಸಮಾಜ ಸೇವೆ ಎಂಬ ನಿಟ್ಟಿನಲ್ಲಿ ಸರಕಾರದ ವ್ಯವಸ್ಥೆ ಜೊತೆ ಜೋಡಿಕೊಂಡು ಕೆಲಸ ಮಾಡ್ಲಿಕ್ಕಿರುವುದು ಪಕ್ಷದ ಒಂದು ಕರ್ತವ್ಯ, ಆ ಮೆಂಬರಿನ. ಆದ್ರೆ ಆ ಜನಪ್ರತಿನಿಧಿಗೆ ಅವನು ಆಯ್ಕೆ ಮಾಡಿರುವುದು ಈ ಪಕ್ಷದ ಕಾರ್ಯಕರ್ತ. ಈ ಪಕ್ಷದ ಕಾರ್ಯಕರ್ತ ಆದ್ರೆ ಪ್ರತಿಯೊಬ್ಬ ನಾಗರಿಕನೇ ಪಕ್ಷದ ಕಾರ್ಯಕರ್ತ ಆಗಿರುವಂತು. ನಾಗರಿಕ ಬೇರೆ, ಪಕ್ಷದ ಕಾರ್ಯಕರ್ತ ಬೇರೆ ಅಲ್ಲ. ಆದ್ದರಿಂದ ನಾಗರಿಕರ ಕೆಲಸ ಏನಂದ್ರೆ, ಪಕ್ಷದ ಕಾರ್ಯಕರ್ತನ ಕೆಲಸ ಏನಂದ್ರೆ, ನನ್ನ ಗ್ರಾಮ, ನನ್ನ ಬೈಲು, ನನ್ನ ಊರು ಏನಾದ್ರು ಸಮಸ್ಯೆ ಆದಾಗ, ನನ್ನ ಇದು ಜನರಿಗೆ ಸಮಸ್ಯೆ ಆದಂತ ಸಂದರ್ಭದಲ್ಲಿ ನಾನಿರುವ ಪಕ್ಷದ ಜನಪ್ರತಿನಿಧಿಯಿಂದ ಅದನ್ನು ಸರ್ಕಾರದ ಲೆವೆಲಲ್ಲಿ ತಂದು ಸರಿಪಡಿಸುವಂತ ಉದ್ದೇಶ ಪಕ್ಷದ ಕಾರ್ಯಕರ್ತನ ನಿಜವಾದ ಒಬ್ಬ ಸಮಾಜ ಸೇವಕನಾಗಿ ಪಕ್ಷದಲ್ಲಿ ಜೋಡಿಸಿಕೊಳ್ಳುವುದಿದ್ರೆ, ಯಾವುದೇ ಪಕ್ಷ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS ಇರ್ಬೋದು, ಕಮ್ಯುನಿಸ್ಟ್ ಇರ್ಬೋದು, ಒಬ್ಬ ಆದರ್ಶ ಪಕ್ಷದ ಕಾರ್ಯಕರ್ತ ಆದ್ರೆ ಆ ಜನಪ್ರತಿನಿಧಿಯನ್ನು ಮಾಡಿಸುವಂತ ಧೈರ್ಯ ತಾಕತ್ತು ಇರುವಂತವನೇ ಒಬ್ಬ ಪಕ್ಷದ ಮೆಂಬರ್ ಆಗಬೇಕು, ಹೊರತು ಈ ರೀತಿಯ ಒಂದು ಇದರಲಿಲ್ಲ. ಒಂದು ಇವತ್ತು ರಮನಾಥ್ ರೈಗಳು ಮೊನ್ನೆ ಅರಣ್ಯ ಸಚಿವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು, ಕೆಲಸ ಆರಂಭ ಆಗಿಲ್ಲ. ಆ ನಂತರ ಅವರು ಅಲ್ಲಲ್ಲಿ ಹೇಳ್ತಾ ಇರ್ತಾರೆ, ಹಸಿರನ್ನ ಬೆಳೆಸಿ
ಗಿಡ ನೆಡಬೇಕು, 1000 ವೃಕ್ಷಗಳನ್ನ ನೆಡಬೇಕು, ಹಸಿರಿದ್ರೆ ನಾವು ಉಳಿತೀವಿ. ಪ್ರಶ್ನೆ ಇರುವಂತದ್ದು ಎತ್ತಿನ ಹೊಳೆ ಯೋಜನೆ. ಪಶ್ಚಿಮ ಘಟ್ಟದಲ್ಲಿ ಒಂದೂ ಮರ ಕಡಿಯದೆ ಎತ್ತಿನ ಹೊಳೆ ಯೋಜನೆ ಜಾರಿ ಮಾಡೋದಕ್ಕೆ ಸಾಧ್ಯ ಇದೆಯಾ? ಯಾವುದೇ ಕಾರಣಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಈಗಾಗಲೇ ನೀವು ಪುತ್ತೂರಿನ ಶಾಸಕಿ ಶಕುಂತಲಾ ಶೆಟ್ಟರು ಮಾತಾಡೋದಕ್ಕೆ ಸಿಗ್ತಾರೆ. ಸರ್, ಮೇಡಮ್ ನಮಸ್ತೆ. ನಮಸ್ತೆ. ಶಕುಂತಲಾ ಶೆಟ್ಟರ್, ನಮಗೆ ಇಲ್ಲಿ ಶಕುಂತಲಾ ಶೆಟ್ಟರು ಬಾಕಿಯ ವಿಚಾರದಲ್ಲಿ ಬಹಳ ಸಂವೇದನಾಶೀಲ ರಾಜಕಾರಣಿ, ಬಟ್ ಎತ್ತಿನ ಹೊಳೆ ಯೋಜನೆಯಲ್ಲಿ ಮಾತಾಡ್ತಾ ಇಲ್ಲ ಶಕುಂತಲಾ ಶೆಟ್ಟರು. ಈ ಒಂದು ನೋವಿದೆ ಜನರಿಗೆ, ಏನ್ ಹೇಳ್ತೀರಿ? ಖಂಡಿತ ಇಲ್ಲ. ನಾನು ಈ ಮೊನ್ನೆ ಅಲ್ಲ, ಹಿಂದಿನ ಅಧಿವೇಶನದಲ್ಲಿ ನಾನು ಮಾತಾಡಿದ್ದೆ. ಏನಂತ ಹೇಳಿದ್ರೆ, ಎತ್ತಿನ ಹೊಳೆ ಯೋಜನೆ ಕಾರ್ಯರೂಪಕ್ಕೆ ಬಂದ್ರೆ ದಕ್ಷಿಣ ಕನ್ನಡದ ಜನರ ಜೀವನಾಡಿ ಸತ್ತು ಹೋಗಿ ನಮ್ಗೆ ಕುಡಿಲಿಕ್ಕೆ ನೀರಿಲ್ಲದಾಗಿ ಬರಗಾಲ ಬರುವ ಸಾಧ್ಯತೆ ಇದೆ ಅಂತ ಹೇಳುವುದನ್ನು ಒತ್ತಿ ಹೇಳಿದ್ದೆ. ಅಷ್ಟು ಮಾತ್ರ ಅಲ್ಲ, ಫ್ರೀಡಂ ಪಾರ್ಕ್ ಅಲ್ಲಿ ನಮ್ಮ ದಕ್ಷಿಣ ಕನ್ನಡದವರು ಎತ್ತಿನ ಹೊಳೆಯ ಬಗ್ಗೆ ಧರಣಿ ಕೂತಾಗ ನಾನು ಹೋಗಿ ಅಲ್ಲಿ ಮಾತಾಡಿ ಬಂದಿದ್ದೆ. ಆದ್ರೆ ಬೇಸರದ ಸಂಗತಿ ಅಂದ್ರೆ ನಮ್ಮ ಜಿಲ್ಲೆಯವರೇ ಸಿಎಂ ಆಗಿದ್ದಾಗ ಅದಕ್ಕೆ ಒಪ್ಪಿಗೆ ನೀಡಿದ್ರು. ನಾವೇನ್ ಮಾಡ್ಲಿ ಹೇಳಿ? ಮೇಡಮ್, ಒಂದು ಪ್ರಶ್ನೆ ಇರುವಂತದ್ದು. ಸರಿ, ನೀವು ಆ ಸಂದರ್ಭದಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದು ನಮಗೆ ನೆನಪಿದೆ. ಆ ನಂತರ ನೀವು ಹೇಳಿದ್ದು ಸೆಷನ್ ಅಲ್ಲಿ ಮಾತಾಡಿದ್ದು ನೆನಪಿದೆ. ಆ ನಂತರ ಲೋಕಸಭಾ ಚುನಾವಣೆ ಬಂತು, ಶಿಲಾನ್ಯಾಸ ಆಯ್ತು ಎತ್ತಿನ ಹೊಳೆ ಯೋಜನೆಗೆ. ಆ ನಂತರ ನೀವೆಲ್ಲ ಸೈಲೆಂಟ್ ಆದ್ರಿ. ಇಲ್ಲ ಇಲ್ಲ ಇಲ್ಲ, ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಕೂತದ್ದು ಮತ್ತು ಮಾತಾಡಿದ್ದು ಅಲ್ಲಿ ಸಾಧಾರಣ ಕಳೆದ 14ನೇ ಇದರಲ್ಲಿ ಮಾತಾಡಿದ್ ನಾನು. ಈಗ ಮೊನ್ನೆ 15ನೇ ಇದರ ಸೆಷನ್ ನಲ್ಲಿ ಅಲ್ಲ, 2014ರಲ್ಲಿ ನಡೆದ ಸೆಷನ್ ನಲ್ಲಿ ಮಾತಾಡಿದ್ದು. ನಾನು ಮಾತಾಡಿದ್ದಕ್ಕೆ ಕೋಲಾರದವರು ಸ್ವಲ್ಪ ಇದು ಮಾತಾಡಿದ್ರು, ನೀವೇ ನೀರು ಕುಡಿದ್ರೆ ಸಾಕ, ನಾವು ನೀರು ಕುಡಿಯುವುದು ಬೇಡ ಅಂತ. ನಾನು ಹೇಳಿದ್ದೆ, ನಿಮಗೆ ನೀರು ಕೊಡುವುದು ಸರ್ಕಾರದ ಕರ್ತವ್ಯ, ಆದ್ರೆ ನಮ್ಮ ನೀರನ್ನು ಮುಗಿಸಿ ನಿಮ್ಗೆ ಕೊಡುದಲ್ಲ, ನಮಗೆ ಉಳಿಸಿ ನಿಮ್ಗೆ ಕೊಡ್ಬೇಕಾದದ್ದು ಅಂತ ಹೇಳಿದ್ದೆ. ಆದ್ರೆ ಎಲ್ಲವೂ ನೋಡಿ, ಒಂದು ಸರ್ಕಾರ ಅಂತ ಹೇಳಿದ ಮೇಲೆ, ಒಂದು ಸರ್ಕಾರ ಒಪ್ಪಿಗೆ ಕೊಟ್ಟ ಮೇಲೆ ಇನ್ನೊಂದದು ಕಾಂಗ್ರೆಸ್ ಬಿಜೆಪಿ ಅಂತ ಮಾಡ್ಲಿಕ್ಕೆ ಬರ್ತಾ ಇಲ್ಲ. ಹಿಂದಿನ ಸರ್ಕಾರದನ್ನು ಮುಂದುವರಿಸ್ತಾ ಹೋಗ್ತಾ ಇದ್ದಾರೆ. ಆದ್ರೆ ನನ್ಗೆ ಈಗಲೂ ಭಯ ಇದೆ. ಅಲ್ಲಿ ನೀರು ನಾನು ಪೂರ್ತಿ ನೋಡ್ಲಿಲ್ಲ ರಕ್ಷಿತ್ ಶೆಟ್ರೆ. ಮೊನ್ನೆ ಪೇಪರ್ ಅಲ್ಲಿ ನೋಡಿದೆ, ನಾನು ಸಣ್ಣ ಒಂದು ಹಳ್ಳದ ಹಾಗೆ ಮಾಡಿ ನೀರು ಇಲ್ಲದ ರೀತಿಯಲ್ಲಿ ಬಂದಿತ್ತು. ಆ ರೀತಿ ಏನಾದರೂ ಆಗಿಬಿಟ್ರೆ ನಿಜವಾಗಿಯೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮುಂದೆ ಬರಗಾಲಕ್ಕೆ ತುತ್ತಾಗುವುದಕ್ಕೆ ಈ ಯೋಜನೆ ಕಾರಣ ಆಗ್ತದೆ. ಇದರ ಬಗ್ಗೆ ಪ್ರಶ್ನೆ ಇರುತ್ತದೆ. ವಿಜ್ಞಾನಿಗಳು ರಿಪೋರ್ಟ್ ಕೊಡ್ತಾರೆ, 24 TMC ಅಲ್ಲಿ ನೀರಿಲ್ಲ. ಸರ್ಕಾರ ಆತುರವಾಗಿ 12 ಅಡಿ ವ್ಯಾಸದ ಪೈಪ್ಗಳನ್ನ ತಂದು ರಾಶಿ ಹಾಕಿದೆ. ನಮಗೆ ಹೆದರಿಕೆ ಆಗತ್ತೋ ಇಲ್ವೋ? ಖಂಡಿತ ಆಗ್ತದೆ, ನಿಮ್ಗೆಲ್ಲ ನನಗೂ ಆಗ್ತದೆ. ನಾನು ಆಗ ಯಾರ ಕೇಳಿದ್ರು, ನಾನು ಹೇಳಿದೆ ಪರಿಹಾರ ನೀವೇನ್ ಹೇಳ್ತೀರಿ ಅಂತ ಹೇಳಿದ್ರೆ, ನಾನು ಹೇಳಿದೆ ಕೃಷ್ಣ ಮತ್ತು ಕಾವೇರಿಯನ್ನು ಜಾಯಿಂಟ್ ಮಾಡಿ 12,000 ಕೋಟಿ ಇದಕ್ಕೆ ಮಂಜೂರಾಗಿದೆ, ಇಟ್ಟಿದ್ದೀರಾ. ಇನ್ನು 10,000 ಕೋಟಿ ಸೇರಿಸಿ ಕೃಷ್ಣ ಕಾವೇರಿಯನ್ನು ಜೋಡಿಸುವಂತ ಅಲ್ಲಿ ಕಾಲುವೆ ಮಾಡಿ ಕೋಲಾರಕ್ಕೂ ನೀರು ಕೊಡಿ, ಇಲ್ಲದ ಎಲ್ಲಾ ಜಿಲ್ಲೆಗಳಿಗೆ ನೀರು ಕೊಡಿ. ಬೇಡ ಅಂತ ನಾವು ಹೇಳ್ತಾ ಇಲ್ಲ, ಆದ್ರೆ ನಮ್ಮನ್ನು ನೀರಿಲ್ಲದೆ ಮಾಡುದು ಬೇಡ ಅಂತಲೇ ನನ್ನದು ಮನವಿ. ಸರಿ ಶಕುಂತಲಾ ಶೆಟ್ರೆ, ಪುತ್ತೂರಿನ ಶಾಸಕಿ ತಾವು, ಪುತ್ತೂರಿಗೆ ಹೆಚ್ಚು ಪ್ರಸ್ತುತ ಆಗತ್ತೆ ನೇತ್ರಾವತಿ ಮತ್ತು ಕುಮಾರಧಾರ ನದಿ. ಮುಂದೆ ಜಿಲ್ಲೆಯ ಜನ ಹೋರಾಟ ಮಾಡಿದ್ರೆ ಶಕುಂತಲಾ ಶೆಟ್ರು ಬೆಂಬಲ? ಖಂಡಿತ. ನನ್ಗೆ ಪಕ್ಷ ಅವಕಾಶ ಕೊಟ್ಟಿದೆ, ಪಕ್ಷದಲ್ಲಿ ನಾನು ಗೆದ್ದು ಬಂದಿದ್ದೇನೆ. ಆದ್ರೆ ನನ್ನ ಜಿಲ್ಲೆಯ ಜನ ನನಗೆ ಮುಖ್ಯ, ನನ್ನ ಕ್ಷೇತ್ರದ ಜನ ಮುಖ್ಯ, ಕುಡಿಯುವ ನೀರು ಮುಖ್ಯ. ಅದಕ್ಕಾಗಿ ನಿಮ್ಮೊಟ್ಟಿಗೆ ನಾನು ಖಂಡಿತವಾಗಿಯೂ ಹೋರಾಟ ಕೇಳಿದ್ದೇನೆ. ಎಸ್ ಮೇಡಮ್, ಧನ್ಯವಾದಗಳು. ಅದೇ ರಾಜಕಾರಣಿಗಳ ಬಗ್ಗೆ ನಾವು ಮಾತಾಡ್ತಾ ಇರುವಂತದ್ದು ಒಂದಾದ್ರೆ, ನಮ್ಮಲ್ಲಿ ಹೋರಾಟ ಒಂದು ಕಡೆಯಲ್ಲಿ ಆ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಯಿತು. ಆ ನಂತರ ಎಲೆಕ್ಷನ್ ಬಂತು. ಎಲೆಕ್ಷನ್ ಬಂದಾಗ ಎಲ್ಲ ತಂಡ ಆಗೋಯ್ತು. ಆ ನಂತರ ಹೋರಾಟ ಎದ್ದು ನಿಲ್ಲೇ ಇಲ್ಲ. ಅಲ್ಲಿ ಪೈಪ್ ರಾಶಿ ಬಿದ್ದ ನಂತರವೇ ನಾವು ಎಚ್ಚೆತ್ತುಕೊಂಡದ್ದು. ಸೊ ನಾವು ಬೆಂಕಿ ಬಿದ್ದ ನಂತರ ಬಾವಿ ತೋಡುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ಸೊ ಯಾಕೆ ಹೀಗೆ? ನಮ್ಮ ಹೋರಾಟದ ಮನೋಭಾವವೇ ಇಲ್ವಾ? ನಮಗೆ ಇದೇ ಇಲ್ವಾ? ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಹೋರಾಟದ ಕಿಚ್ಚು ಇಲ್ವಾ? ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಹೋರಾಟದ ಮನೋಭಾವ ಇದೆ,
ಆದರೆ ಅದು ಏನಾಯ್ತು ಅಂದ್ರೆ ನೀವು ಹೇಳಿದ ಹಾಗೆ ಪಕ್ಷ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಆ ಪಕ್ಷದ ಗುಂಗಲ್ಲಿ ಅಂದರೆ ಒಂದು ಪಕ್ಷಕ್ಕೆ ಗುಲಾಮರಾಗಿ ನಮ್ಮ ಜನ ಆಗಿಬಿಟ್ರು. ಆಮೇಲೆ ಆ ಪಕ್ಷದ ಒಂದು ಇದರಲ್ಲಿ ಕಾರ್ಯಕರ್ತರಾಗಿ ಅವರು ಆ ಹೋರಾಟದಲ್ಲಿ ತೊಡಗಿಸ್ಕೊಂಡ್ರು ಹೊರತು ಜನರ ಬಗ್ಗೆ ಅಥವಾ ಸಾಮಾಜಿಕ ವಿಷಯದ ಬಗ್ಗೆ ಅದು ಮರ್ತೋಯ್ತು. ಅದಕ್ಕೆ ಅದು ನಿಷ್ಕ್ರಿಯ ಆಯಿತು. ಪುನಃ ಈಗಾಗಲೇ ಒಂದಿಷ್ಟು ಹೋರಾಟಗಾರರು ಡಾಕ್ಟರ್ ನಿರಂಜನ್ ಇರ್ಬೋದು, ದಿನೇಶ್ ವಲ್ರ ಇರ್ಬೋದು, ಇಂಥವರು ಅದನ್ನು ಪುನಃ ನೆನಪಿಸಲಿಕ್ಕೆ ಹೊರಟಿದ್ದಾರೆ. ಇನ್ನು ಜನರು ಜೋಡಿಸ್ಕೊಳ್ಬಹುದು. ಬಹುತೇಕ ಈಗಾಗಲೇ ನಮ್ಮ ಶಾಸಕಿಯವರು ಮಾತಾಡಿದ್ದಾರೆ, ಅವರು ತುಂಬಾ ನಮಗೆ ಗೌರವ ಇದೆ. ಅವರು ನಾಳೆ ದಿನ 18ನೇ ಉಪನಂಗಡಿಯ ಹೋರಾಟದಲ್ಲಿ ಮುಂಚಿನಲ್ಲಿ ನಿಲ್ಬಹುದು ಅಂತ ನಮಗೆ ಈಗಾಗಲೇ ಭರವಸೆ ಬಂದಿದೆ. ಎಸ್, ಕಿಶೋರ್ ಅವರು ಒಬ್ರು ಮಾತಾಡ್ತಾರೆ. ಹಲೋ, ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಹೇಳಿ ಮೇಡಮ್, ಎಲ್ಲಿಂದ ಮಾತಾಡ್ತಾರೆ? ಉಡುಪಿಯಿಂದ. ಹೆಸರು ಹೇಳಿ ಮೇಡಮ್. ಪದ್ಮಾ. ಪದ್ಮಾ ಅವರೇ ಮಾತಾಡಿ. ತುಂಬಾ ದಿನದಿಂದ ನಿಮ್ಮ ಮಾಧ್ಯಮದಲ್ಲೆಲ್ಲ ಬರ್ತಾ ಇರೋದು ನೋಡಿದ್ದೇನೆ, ಪತ್ರಿಕೆಯಲ್ಲಿ ನೋಡಿದ್ದೇನೆ. ಇದು ನಾವು ಜನಪ್ರತಿನಿಧಿಗಳು ಅಥವಾ ಯಾರನ್ನು ದೂರದಕ್ಕಿಂತ ನಮ್ಮ ಜನರನ್ನು ದೂರಬೇಕು. ನಾವು ಜನರಲ್ಲಿ ಜಾಗೃತಿ ಮೂಡಿಸುವ ರೀತಿಯಲ್ಲಿ ಏನಾದ್ರೂ ಒಂದು ಕಾರ್ಯಕ್ರಮ ಮಾಡೋ ಹಾಗಿರ್ಬೇಕು. ಈಗ ಶಾಲಾ ಕಾಲೇಜಿನ ಮಕ್ಕಳಿಗೆ ತಿಳಿಬೇಕು. ಅವ್ರೇ ಈಗ ಮುಂದಿನ ಜನಾಂಗ ಅವರಲ್ವಾ, ಅವ್ರ ಆ ಬಗ್ಗೆ ಯೋಚನೆ ಮಾಡುವಂತಹ ಶಾಲಾ ಕಾಲೇಜಿನ ವಿದ್ಯಾರ್ಥಿ ಸಂಘಟನೆಗಳ ಮೂಲಕ, ಆಮೇಲೆ ಧಾರ್ಮಿಕ ನಾಯಕರುಗಳು ಅವರು ಮುಂದೆ ಬರಬೇಕು. ಈಗ ಕನ್ನಡ ನಾಡು ಉಳಿಬೇಕು, ಕೃಷಿ ಉಳಿಬೇಕು, ಹಾಗೆ ಹೀಗೆ ಅಂತ ಅದು ಸಮ್ಮೇಳನ ಮಾಡ್ತಾರೆ, ಅದು ಮಾಡ್ತಾರೆ. ಇಲ್ಲಿ ಒಂದು ಕಡೆ ಎಲ್ಲ ಮಾಯ ಆಗ್ತಾ ಇದೆ. ಏನ್ ಮಾಡ್ಲಿಕ್ಕೆ ಸಾಧ್ಯ? ತುಂಬಾ ಬೇಜಾರಾಗ್ತಾ ಇದೆ. ಈಗ ನೋಡಿ, ಕಳಸಾ ಬಂಡೂರಿ ಯೋಜನೆಗೆ ಅಲ್ಲಿನ ರೈತರು ಎಷ್ಟು ಇದರಿಂದ ನಮ್ಮ ಅಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ನಮ್ಮ ಜನರಿಗೆ ಯಾಕೆ ಈ ತರ ಬುದ್ಧಿ ಬರುವುದಿಲ್ಲ? ಎಸ್ ಮೇಡಮ್, ಧನ್ಯವಾದಗಳು. ಅದೇ ಒಂದು ನೀವು ಆಗ್ಲೇ ನಾನು ಮಾತಾಡ್ಬೇಕಾದ ಇದಾಯ್ತು. ಒಂದು ಮರ ಕಡಿಯದೆ ಯೋಜನೆಯನ್ನ ಜಾರಿ ಮಾಡೋದಕ್ಕೆ ಸಾಧ್ಯ ಇದೆಯಾ? ಪಶ್ಚಿಮ ಘಟ್ಟದ ಮೇಲೆ ಏನೇ ಮಾಡದೆ ಯೋಜನೆಯನ್ನ ಮಾಡ್ತೀವಿ ಅಂತ ಹೇಳಿದ್ರೆ ನಾನ್ ಸೆನ್ಸ್ ಅಂತ ಅನಿಸೋದಿಲ್ವಾ ಕಿಶೋರ್ ಅವರೇ? ಇದು ನೋಡಿ, ನೀವು ಅಲ್ಲಿ ಕೆಲವು ಜಲವಿದ್ಯುತ್ ಯೋಜನೆಗಳನ್ನು ಮಾಡಿದ್ದಾರೆ ಫಾರ್ ಪ್ರಾಜೆಕ್ಟ್. ಇವತ್ತು ಎಷ್ಟೋ ಸಾವಿರಾರು ಮರಗಳನ್ನು ಕಡಿದಿದ್ದಾರೆ. ಯಾವುದೇ ಕಾರಣ ಸಾಧ್ಯವೇ ಇಲ್ಲ. ಇವರು ಏನು ಮಾಡ್ತಾರೆ, ಇವರ ಉದ್ದೇಶ ಇರುವಂಥದ್ದು ಎತ್ತಿನ ಹೊಳೆ ಯೋಜನೆ, ನೇತ್ರಾವತಿ ಯೋಜನೆಯನ್ನು ತಿರುವಂತಿತ್ತು. ಅದನ್ನು ಎತ್ತಿನ ಹೊಳೆ ಮಾಡಿದರು. ಮುಂದಿನ ದಿನಗಳಲ್ಲಿ ಈಗ ಒಂದು ಯಾವುದೋ ಸಂದರ್ಶನದೊಬ್ಬರು ಉಲ್ಲೇಖ ಮಾಡಿದರು, ನಾವು ಪ್ರಾರಂಭದ ಎತ್ತಿನ ಹೊಳೆ ಯೋಜನೆ, ನಂತರ ಉಳಿದ ನದಿಗಳನ್ನು ಜೋಡಿಸ್ತೀವಿ ಅಂತೇಳಿ. ಹಾಗೆ ಅವರ 13,000 1 ಲಕ್ಷ ಕೋಟಿ ಕೊಡಿ ಅಂತ ಎಂ ಬಿ ಪಾಟೀಲ್ ಅವರಿಗೆ ಕೇಳಿದ್ರು. 1 ಲಕ್ಷ ಕೋಟಿ ಬೇಕು ನಮಗೆ. ಹಾಗೆ ಅದೇ ಉದ್ದೇಶ ಇಟ್ಕೊಂಡು ಈಗ ಮಾಡಿದ್ದಾರೆ. ಎತ್ತಿನ ಹೊಳೆ ಮುಂದೆ ಪ್ರಾಜೆಕ್ಟ್ ಈಗಲ್ಲ, ಆ ಪೈಪ್ನಲ್ಲಿರುವಂಥದ್ದು ಬಾಕಿ ಪಯಸ್ವಿನಿ ಹೊಳೆ ಇರ್ಬೋದು, ಗುಂಡೆ ಹೊಳೆ ಇರ್ಬೋದು, ನೇತ್ರಾವತಿ ಇರ್ಬೋದು, ಕಫಿಲ ಇರ್ಬೋದು, ಈ ರೀತಿಯ ಎಲ್ಲ ಹೊಳೆಗಳನ್ನು ಅದಕ್ಕೆ ಸೇರಿಸುವಂತ ಪ್ರಯತ್ನ. ಅವರ ಉದ್ದೇಶ ಇರುವಂತದ್ದು ಅಲ್ಲಿ ಆನೆಕಟ್ಟು ತರ ಕಟ್ಟುವಂಥದ್ದು. ಈ ಪಶ್ಚಿಮ ಘಟ್ಟ ಇದೆ ಕಣಿವೆ ತರ. ಈಗಾಗಲೇ ಹೇಳಿದ್ರಿ, ಡಾಮರ್ ಹಾಕೋದಕ್ಕೆ ಅಲ್ಲಿನ ಮಣ್ಣು ಶಕ್ತಿಯುತವಾಗಿಲ್ಲ, ಧಾರಣ ಸಾಮರ್ಥ್ಯ ಇಲ್ಲ. ಸೊ ಇನ್ನು ಅಣೆಕಟ್ಟು ಕಟ್ತೀವಿ ಅಂತ ಹೊರಡ್ತಾ ಇದ್ದಾರೆ ಆ ಭಾಗದಲ್ಲಿ. ನಾವು ಗಮನಿಸಿರಬಹುದು, ಈಗಾಗಲೇ ರೈಲ್ವೆ ಕೆಲಸ ಸಂದರ್ಭದಲ್ಲಿ, ಕಾಮಗಾರಿ ಸಂದರ್ಭದಲ್ಲಿ ಅಥವಾ ರಸ್ತೆ ಇದೆ, ಶಿರಾಡಿ ಘಾಟಿ ರಸ್ತೆ ಸಂದರ್ಭದಲ್ಲಿ ಸೈಡ್ ಗುಡ್ಡ ಜರಿಯುವಂಥದ್ದು ಮಾಮೂಲಿ ಕಂಡಂತೆ. ಹಾಗೆ ಇದು ಕೂಡ ಅಲ್ಲಿ ಕಣಿವೆಗಲ್ಲ, ನಾನು ಹೇಳ್ತಾ ಬಂದದ್ದೇನೆಂದ್ರೆ ಕಣಿವೆಗಳ ಮಧ್ಯೆ ನಾವು ಒಂದು ಡ್ಯಾಮ್ ಅನ್ನು ಅಡ್ಡ ಕಟ್ಟಿದಂಥ ಸಂದರ್ಭದಲ್ಲಿ ನೀರು ಅದು ಸೋಸಾಗಿ ಮುಂದಿನ ದಿನಗಳಲ್ಲಿ ಪೂರ್ತಿ ಡ್ಯಾಮ್ ಹೊಡೆದೋಗ್ತದೆ. ಆವಾಗ ಏನಾಗ್ತದೆ ಅಂದ್ರೆ ಪೂರ್ತಿ ಆ ಬೆಟ್ಟ ಗುಡ್ಡಗಳು ಜಾರಿ ಬರುವಂತ ಸಂದರ್ಭ. ಕಿಶೋರ್ ಅವರು ಮಾತಾಡ್ತಾರೆ. ಹಲೋ, ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ನಾನು ಸುಳ್ಳಾದಿಂದ ಕಿಶೋರ್ ಶಿರಾಡಿ ಅವರಿಗೆ ಫಸ್ಟಿಗೆ ನಮಸ್ಕಾರ. ನಮಸ್ತೆ, ಮಾತಾಡಿ ಸರ್. ತಮ್ಮ ಹೆಸರು ಹೇಳಿಲ್ಲ ನೀವು. ನಾನು ಸುಬ್ರಹ್ಮಣ್ಯ ಅಂತ ಹೇಳಿದ್ರೆ ಆಯ್ತು. ಸುಬ್ರಹ್ಮಣ್ಯ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಿಲ್ಲ, ಅವರ ತುಂಬಾ ಆತ್ಮೀಯ ಮಿತ್ರ ಒಬ್ರು ನಾನು ಮಾತಾಡುದು. ಎಸ್, ಸುಬ್ರಹ್ಮಣ್ಯ ಅವರೇ ಮಾತಾಡಿ. ಏನ್ ಹೇಳ್ತೀರಿ? ಎತ್ತಿನ ಹೊಳೆ ಯೋಜನೆ ಅನಧಿಕೃತವಾಗಿ ಚಾಲನೆ ಸಿಕ್ಕಿದೆ ಕೆಲಸಕ್ಕೆ. ಒಂದು ಕಡೆ ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಶಿಲಾನ್ಯಾಸ ಆದ್ರೆ ಇಲ್ಲಿ ಪೈಪ್ ರಾಶಿ ಬಂದು ಬಿದ್ದಿದೆ. ಏನ್ ಹೇಳ್ತೀರಿ ಸರ್? ನಾವು ಏನೇ ಆದಂದ್ರೆ, ನಾವು ನೋಡಿ ಸರ್, ನಾನು ಸುಳ್ಯದಿಂದ ಮಾತಾಡೋದು, ದಕ್ಷಿಣ ಕನ್ನಡ ಜಿಲ್ಲೆಯಿಂದ. ಸುಳ್ಯ ಈಗ ನಮ್ಮ ಯುವಕರಿಗೆ ಏನು ಗೊತ್ತಾಗ್ತಾ ಇಲ್ಲ ಅದ್ರ ಬಗ್ಗೆ. ಎಲ್ಲ ಮೀಡಿಯಾದವರು ಎಲ್ಲ ಏನ್ ಮಾಡ್ತಿದ್ದಾರೆ ಅಂದ್ರೆ ಒಟ್ಟು ಏನು ಎತ್ತಿನ ಹೊಳೆ ಅಂದ್ರೆ ಏನು ಅಂತಾನೆ ಯುವಕರಿಗೆ ಗೊತ್ತಾಗಬೇಕು. ಅದ್ರ ಬಗ್ಗೆ ಯಾವುದೇ ರೀತಿಯಾದಂತ ಒಂದು ಮಾಹಿತಿ ಸಿಗ್ತಾ ಇಲ್ಲ. ಈಗ ಶಿರಾಡಿ ಅವ್ರಿಗೆ ಕಿಶೋರ್ ಹತ್ರ ಮಾತಾಡ್ಬೇಕು, ನನಗೆ ಬೇರೆ ಅವ್ರ ಹತ್ರ ಏನು ಅಂತ ನನಗೆ ಅರ್ಥ ಆಗ್ತಿಲ್ಲ. ಅವ್ರ ಹತ್ರ ಮಾತಾಡ್ಬೇಕು, ಅದಕ್ಕೋಸ್ಕರ ಫೋನ್ ಮಾಡಿದೆ ನಾನು. ಏನ್ ಹೇಳಿ ಸರ್? ಅವ್ರು ಮಾತಾಡ್ಬೇಕು. ಹೇಳಿ ಅಣ್ಣ. ಕಿಶೋರ್, ನಾನು ಸುಬ್ಬು ಗೊತ್ತಾಗ್ತಾ ಸುಳ್ಳು. ಗೊತ್ತಾಯ್ತು. ನಮಸ್ತೆ ಅಣ್ಣ, ಹೇಳಿ. ನಮಸ್ತೆ. ಅಂದ್ರೆ ಈಗ ಎಂತಂದ್ರೆ ಇದು ಒಂದು ವಿಷಯ ಅಂತಂದ್ರೆ ಸರ್, ಈ ಯುವಕರ ಈ ಭಾಗದಲ್ಲಿ ಇರುವಂತ ಜನರಿಗೆ ಅದ್ರ ಬಗ್ಗೆ ಒಂದು ಕೂಡ ಎಂತದ್ದು ಅರ್ಥ ಆಗ್ತಾ ಇಲ್ಲ ಸರ್. ಯಾವ್ದು ಎತ್ತಿನ ಹೊಳೆ ಹೇಗೆ ಮಾಡ್ತಾರೆ ಅಂತ ಒಂದು ಅರ್ಥ ಆಗ್ತಾ ಇಲ್ಲ. ಒಟ್ಟು ಒಂದು ಕನ್ಫ್ಯೂಷನ್ಸ್. ನಿಮ್ಮ ದೃಷ್ಟಿಯಲ್ಲಿ ನಾವು ಜಾಗೃತಿ ಮಾಡಬೇಕು. ಧನ್ಯವಾದಗಳು ಮಾತಾಡೋದಕ್ಕೆ. ಸುಳ್ಯದಿಂದ ಸುಬ್ರಹ್ಮಣ್ಯ ಕರೆ ಮಾಡಿ ಮಾತಾಡಿದ್ರು. ಬಹುಶಃ ಅವರು ಹೇಳಿರುವಂತದ್ದನ್ನು ಹೀಗೆ ಹೇಳಬೇಕು ಏನೋ, ಏನು ಎತ್ತ ಅಂತ ಗೊತ್ತಾಗ್ತಾ ಇಲ್ಲ. ಯೋಜನೆ ಬರ್ತಾ ಇದೆ ಅನ್ನುವಂತ ಮಾಧ್ಯಮ ವರದಿಗಳು ಇದಾವೆ. ನಮ್ಮ ನಾಯಕರು ಯಾರು ಮಾತಾಡುವಂತ ಪರಿಸ್ಥಿತಿಯಲ್ಲೂ ಇಲ್ಲ. ಸೊ ಯಾಕೆ ಹೀಗೆ ನಮ್ಮನ್ನ ಕತ್ತಲಲ್ಲಿ ಇಟ್ಟು ಈ ಯೋಜನೆಯನ್ನ ಜಾರಿ ಮಾಡಬೇಕಾ ಅನ್ನುವಂತ ಪ್ರಶ್ನೆ ಇರಬಹುದು. ಸೊ ನಾನು ಇನ್ನಷ್ಟು ಮಾತಾಡಬೇಕು, ನೀವು ಮಾತಾಡಿ, ಕರೆ ಮಾಡಿ ಅಭಿಪ್ರಾಯವನ್ನ ಹಂಚಿಕೊಳ್ಳಿ. ಆದ್ರೆ ಅದಕ್ಕಿಂತ ಮೊದಲೊಂದು ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ.
ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ಈ ದಿನದ ವಿಶೇಷ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಕಿಶೋರ್ ಅವರೇ, ಇಡೀ ಒಂದು ಯೋಜನೆ ಬೋಗಸ್ ಯೋಜನೆ ಅನ್ನುವಂಥದ್ದು ಕಣ್ಣಿದ್ದವರಿಗೆ ಗೊತ್ತಾಗುವಂತ ಸತ್ಯ. ಬಹುಶಃ ಮೊನ್ನೆ ಉದಯವಾಣಿಯಲ್ಲಿ ಲಕ್ಷ್ಮೀ ಮಚ್ಚಿನವರು ನಿರಂತರವಾಗಿ ಮಾಡಿರುವಂತ ರಿಪೋರ್ಟ್ ಆಗಿರ್ಬೋದು, ಬೇಡ ನಾವು ಅಲ್ಲಿ ನೋಡ್ತಾ ಇರುವಂತ ವಿಜುವಲ್ಗಳೇ ಸಾಕ್ಷಿ ಹೇಳ್ತಾ ಇದ್ದಾವೆ. ಬೋಗಸ್ ಯೋಜನೆ ಇದು. 13,700 ಕೋಟಿ ರೂಪಾಯಿ ಯಾರೋ ಅದರ ಹೆಸರಲ್ಲಿ ವಾರಾಹಿಯಲ್ಲಿ ಮನೆ ಕಟ್ಟಿಕೊಂಡಾಗ ಇದರಲ್ಲೂ ಮನೆ ಕಟ್ಟಿಕೊಳ್ತಾರೆ, ಸೌಧಗಳನ್ನು ನಿರ್ಮಿಸ್ತಾರೆ, ಪಶ್ಚಿಮ ಘಟ್ಟ ಹಾಳಾಗತ್ತೆ. ಆದ್ರೂ ನಾವು ನಮ್ಮಷ್ಟಕ್ಕೆ ಕೂತಿದ್ದೇವೆ, ಬೆಂಕಿ ಬೀಳಿ ಇನ್ನಷ್ಟು ಅಂತ ನಾವು ನಮ್ಮಷ್ಟಕ್ಕೆ ಕೂತಿದ್ದೇವೆ. ಏನಾಗಬೇಕು ಇಲ್ಲಿ ಜಿಲ್ಲೆಯಲ್ಲಿ, ಏನಾಗಬೇಕು ಈ ಯೋಜನೆಯಿಂದ? ಈ ಯೋಜನೆಯಿಂದ ನಮಗೆ ಮಾರಕಂತೂ ಸತ್ಯ. ಜನರು ನಾವೇನು ಮಾಡಬೇಕಂದ್ರೆ ಇಡೀ ನಮ್ಮ ಮನೆಯಲ್ಲಿ, ಯಾಕೆಂದರೆ ಇವತ್ತು ಯಾವುದೋ ಒಂದು ರಾಜ್ಯಕ್ಕೆ ಪಕ್ಷಕ್ಕೆ ಸೀಮಿತ ಅಲ್ಲ. ಈ ಎತ್ತಿನಹೊಳೆ ಅಥವಾ ನೇತ್ರಾವತಿ ಯೋಜನೆ ಯಾವುದೇ ಒಂದು ರಾಜ್ಯಕ್ಕೆ ಪಕ್ಷಕ್ಕೆ ಸೀಮಿತ ಅಲ್ಲ. ಇದು ನಮ್ಮ ಉಳಿವಾಲಿವಿನ ಪ್ರಶ್ನೆ, ಪ್ರತಿಯೊಬ್ಬ ನಾಗರಿಕನ, ಪ್ರತಿಯೊಬ್ಬ ಒಂದು ಕುಟುಂಬದ ಉಳಿವಾಲಿವಿನ ಪ್ರಶ್ನೆ. ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಒಟ್ಟು ಒಂದು ಸಂಸ್ಕೃತಿ, ಯಾಕಂದರೆ ನಾವು ಆಧ್ಯಾತ್ಮಿಕವಾಗಿ ಮಾತಾಡಬೇಕಾದ್ರೆ ನಿಮಗೆ ಅನೇಕ ದೇವಸ್ಥಾನಗಳ ಪುಣ್ಯಕ್ಷೇತ್ರಗಳಲ್ಲಿ ಬರುವಂಥ ಎಲ್ಲ ನದಿಗಳು ಬತ್ತಿ ಹೋಗ್ತದೆ. ನೇತ್ರಾವತಿ ಇರ್ಬೋದು, ಕುಮಾರಧಾರ ಇರ್ಬೋದು, ಕಫೀಲ ಇರ್ಬೋದು, ಪಯಶ್ವಿನಿ ಇರ್ಬೋದು. ಈ ರೀತಿ ಒಂದು ಭಾವನಾತ್ಮಕ ಸಂಬಂಧ ಕೂಡ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯ. ಭಾರತೀಯರಿಗೆ ನದಿ ಅಂತ ಹೇಳಿದ್ರೆ ಬರೇ ನದಿ ಅಲ್ಲ, ಸಂಬಂಧ ಭಾವನಾತ್ಮಕವಾಗಿ ಇರುವಂತದ್ದು. ಆದ್ದರಿಂದ ಇವತ್ತು ನಾವು ಒಂದು ಭಾವನೆ ಅಥವಾ ಒಂದು ರೀತಿಯ ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ಕೂಡ ನಾವು ನಮ್ಮ ಸಂಸ್ಕೃತಿಯನ್ನು, ನಮ್ಮ ನಾಡನ್ನು ಕೊಲ್ಲೆ ಹೊಡೆದಾಗೆ. ಆದ್ದರಿಂದ ಇವತ್ತು ನಾವು ಉಳಿದ ಕಡೆ ನಾವು ನೋಡಿರ್ಬೋದು, ನಮ್ಮ ಭೂಕಂಪಗಳು ಆಗುವಂಥದ್ದು ಪ್ರಕೃತಿಯ ವಿರುದ್ಧ ನಾವು ದಿಕ್ಕಿನಲ್ಲಿ ಹೋಗ್ತಾ ಇದ್ದೀವಿ. ಅಭಿವೃದ್ಧಿ ಎಂಬುದೇ ಒಂದು ಪ್ರಕೃತಿಯ ವಿರುದ್ಧ ದಿಕ್ಕಿನಲ್ಲಿ ಹೋದಂತ. ಒಬ್ರು ಮಾತಾಡ್ತಾರೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ತಮ್ಮ ಹೆಸರು ಹೇಳಿ ಸರ್, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನಾನು ಪದ್ಮನಾಭ ಉಳ್ಳಾಲ್ ಅಂತ ಮಂಗಳೂರಿಂದ ಮಾತಾಡ್ತಾ ಇದ್ದೇನೆ. ಸರ್ ಮಾತಾಡಿ, ಏನ್ ಹೇಳ್ತೀರಿ? ಏನು ವಿಷಯ ಅಂತ ಹೇಳಿದ್ರೆ ನೋಡಿ, ಈಗ ಈ ಎತ್ತಿನಹೊಳೆ ಯೋಜನೆ ಅಂತ ಏನ್ ಮಾಡ್ತಾ ಇದ್ದಾರೆ, ಅಲ್ಲಿ ನೀರಿಲ್ಲದ ಜಾಗಕ್ಕೆ ನೀರು ಕೊಡ್ಬೇಕು ಅನ್ನೋದು ಒಂದು ಕೇಳಿಕೆ. ಹೌದು. ಆ ಜನರ ಕೇಳಿಕೆಯನ್ನು ನಾವು ವಿರೋಧಿಸುವುದು ಸರಿಯಲ್ಲ. ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈಗ ನಮ್ಮ ಮಂಗಳೂರಿನಿಂದ ಈ ನೇತ್ರಾವತಿ ಉಗಮ ಸ್ಥಾನದವರೆಗೆ 100 ಹಳ್ಳಿಗಳಿದೆ. ಆ 100 ಹಳ್ಳಿಗಳಲ್ಲಿ ಜನರಿಗೆ ನೀರಿನ ತೊಂದರೆ ಇದೆ. ಆ ನೀರಿನ ತೊಂದರೆಯನ್ನು, ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಬೇಕಾಗಿ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಮುಖಾಂತರ ಸಾಧಾರಣ 32 ಯೋಜನೆಗಳನ್ನು ಸರ್ಕಾರಕ್ಕೆ ಒಪ್ಪಿಸಲಾಗಿದೆ. ಈ ಸರ್ಕಾರಕ್ಕೆ ಒಪ್ಪಿಸಲಾಗತ್ತ ಈ ಯೋಜನೆಗಳ ಬಗ್ಗೆ, ಅನುಷ್ಠಾನದ ಬಗ್ಗೆ ನಮ್ಮ ಲೀಡರ್ಗಳು ಪ್ರಯತ್ನಿಸಿ ನಮ್ಮ ಜನರಿಗೆ ನೀರು ಕೊಡಬೇಕಾದ ಅವಶ್ಯಕತೆ ಇದೆ. ಸರ್ ಇಲ್ಲಿ ಪ್ರಶ್ನೆ ಇರುವಂತದ್ದು, ಪದ್ಮನಾಭ ಉಳ್ಳಾಳ್ರೆ ಒಂದು ನಿಮಿಷ, ಪ್ರಶ್ನೆ ಇರುವಂತದ್ದು 24 TMC ಎತ್ತಿನ ಹೊಳೆಯಲ್ಲಿ ನೀರು ಸಿಗೋದಕ್ಕೆ ಸಾಧ್ಯ ಇಲ್ಲ ಅಂತ ವಿಜ್ಞಾನಿಗಳು ರಿಪೋರ್ಟ್ ಕೊಡ್ತಾ ಇದ್ದಾರೆ. ಹೌದೌದು. ಸೊ 13,700 ಕೋಟಿ ರೂಪಾಯಿ ಈಗ ಯೋಜನಾ ವೆಚ್ಚ ಇರುವಂತದ್ದು. ಸೊ ಇಷ್ಟು ಖರ್ಚು ಮಾಡಿ ನೀರೇ ಸಿಗದಿದ್ರೆ ನಮಗಂತೂ ಉಪಯೋಗ ಇಲ್ಲ, ಅವರಿಗೂ ಉಪಯೋಗ ಇಲ್ಲ ಅಂತ ಯಾಕೆ ಆ ಯೋಜನೆ ಮೇಲೆ ಕ್ರಿಮಿನಲ್ ಆಕ್ಷನ್ ತಗೊಳ್ಬೇಕು ಹೊರತು ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಊರಿನಲ್ಲಿ ಇರ್ತಕ್ಕಂತ ಲೀಡರ್ಗಳು ನಮ್ಮ ಜನಗಳಿಗೆ ನೀರು ಕೊಡ್ಲಿಕ್ಕೆ ಈ 26 ಯೋಜನೆ ಏನು ಕೊಟ್ಟಿದೆ, 13,000ದ ಅರ್ಧದಲ್ಲಿ ಅಂದ್ರೆ 6,000 ಕೋಟಿಗೆ ಒಳಗೆ ಅದಕ್ಕಿಂತಲೂ ಜಾಸ್ತಿ ಜನರಿಗೆ ನೀರು ಕೊಡ್ಲಿಕ್ಕೆ ಅವಕಾಶ ಇದೆ. ರಾಜಸ್ಥಾನದಂತ ಮರುಭೂಮಿಯಲ್ಲಿ ಅಲ್ಲಿ ನೀರು ಸಿಗಲಿಕ್ಕೆ ಡಾಕ್ಟರ್ ಇವರು ಏನು ದೊಡ್ಡ ಯೋಜನೆ ಮಾಡಿದ್ದಾರೆ. ಅದೇ ರೀತಿ ರಾಜಸ್ಥಾನದ ಮರುಭೂಮಿಯಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇದ್ದಾಗ ನಮ್ಮ ಕರಾವಳಿ ಜಿಲ್ಲೆಯ ಹಳ್ಳಿಗಳಿಗೆ ನೀರು ಕೊಡುವಂತ ಯೋಜನೆಯನ್ನು ಮಾಡ್ಲಿಕ್ಕೆ ನಮ್ಮ ಲೀಡರ್ಗಳು ಪ್ರಯತ್ನ ಪಡಬೇಕು. ಅದಕ್ಕಾಗಿ ಪ್ರಯತ್ನಿಸಲಿ ಅನ್ನೋದು ನನ್ನ ಒಂದು ವಿನಂತಿ. ಎಸ್ ಸರ್, ಧನ್ಯವಾದಗಳು. ಮಹಾನಗರ ಪಾಲಿಕೆಯ ನಿವೃತ್ತ ಇಂಜಿನಿಯರ್ ಪದ್ಮನಾಭ ಉಳ್ಳಾಲ್ ಅವರು ಮಾತಾಡಿರುವಂತದ್ದು. ಸರ್ ಅದೇ ಕಳಸ ಬಂಡೂರಿ ನಾಳಾ ಯೋಜನೆ ಇವತ್ತಿಗೂ ಧಾರವಾಡ ಹೊತ್ತಿ ಉರಿತಾ ಇದೆ. ಅಲ್ಲಿನ ಧಾರ್ಮಿಕ ನಾಯಕರು 30-35 ಜನ ಬೀದಿಯಲ್ಲಿ ಕೂತು ಹೋರಾಟ ಮಾಡ್ತಾರೆ. ನಮ್ಮಲ್ಲಿ ಆಧ್ಯಾತ್ಮಿಕವಾಗಿ, ನೀವು ಈಗಾಗಲೇ ಪ್ರಸ್ತಾಪ ಮಾಡೋದಕ್ಕೆ ಕೇಳ್ತಾರೆ, ಆಧ್ಯಾತ್ಮಿಕವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಅತ್ಯಂತ ರಿಚ್ ಆಗಿರುವಂತ ಜಿಲ್ಲೆ. ಅದು ಮುಸಲ್ಮಾನರಿರ್ಬೋದು, ಹಿಂದೂಗಳಿರ್ಬೋದು, ಕ್ರಿಶ್ಚಿಯನ್ ನಂಬಿಕೆಗಳಿಗೆ ಸಂಬಂಧಪಟ್ಟದ್ದಿರ್ಬೋದು. ಸೊ ಇಲ್ಲಿ ಯಾಕೆ ಆಗೋದಿಲ್ಲ ಅದು ಇವತ್ತು? ಯಾಕೆಂದ್ರೆ ಎಲ್ಲ ಒಂದು ಯಾವುದೇ ಒಂದು ಆಧ್ಯಾತ್ಮಿಕ ಸಂಸ್ಥೆ ಇರ್ಬೋದು, ಇವತ್ತು ಅದು ಕಮರ್ಷಿಯಲ್ ಆಗಿದೆ. ಹಣ ಮಾಡುವ ಅಥವಾ ಒಂದು ಭಕ್ತಾದಿಗಳನ್ನು ಹೆಚ್ಚು ಸಂಖ್ಯೆ ಇದು ಮಾಡುವಂಥ ಒಂದು ಕೇಂದ್ರ ಆಗಿದೆ.
ಅದಕ್ಕೋಸ್ಕರ ತನ್ನ ಅಸ್ತಿತ್ವ ಹೋದ್ರೂ ಚಿಂತೆ ಇಲ್ಲ, ನಮಗೆ ಜನ ಬೆಂಬಲ ಬೇಕೆಂಬ ನಿಟ್ಟಿನಲ್ಲಿ ಯಾವುದೇ ಜಾತಿಯ ಧರ್ಮಗುರುಗಳಿರ್ಬೋದು, ಮಠದ ಸ್ವಾಮೀಜಿಗಳಿರ್ಬೋದು, ಅಥವಾ ಇನ್ನು ಉಳಿದವರು ಯಾರಿರ್ಬೋದು, ಧರ್ಮ ಪ್ರಚಾರಕರಿರ್ಬೋದು, ಅವರು ಇವತ್ತು ಅದಕ್ಕೋಸ್ಕರನೇ ಇರುವಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಸುಮ್ಮನಿದ್ದಾರೆ. ಯಾಕಂದ್ರೆ ರಾಜಕಾರಣಿಗಳು ಹೇಗೆ ಮತದ ಒಂದು ನಿಟ್ಟಿನಲ್ಲಿ ಸುಮ್ಮನಿದ್ದಾರೆ ಪ್ರತಿಪಕ್ಷದವರು, ಹಾಗೆ ಇವರು ಭಕ್ತರು ನೇತ್ರಾವತಿ ಇಲ್ಲ ಅಂತಂದ್ರೆ ಪಾದಪೂಜೆ ಹೇಗೆ ಮಾಡ್ಕೊಳ್ತಾರೆ, ತೀರ್ಥ ಹೇಗೆ ಕೊಡ್ತಾರೆ ಅಂತ ಪ್ರಶ್ನೆ ಬರುತ್ತೆ. ಅಲ್ಲಿ ಇರುವುದಂತದೇ ಮಿನರಲ್ ವಾಟರ್ ಕೊಡ್ತಾರೋ, ಅದೇ ಮುಂಚಿನ ಅವರ ಮುಂದಿನ ಇದು ಬಗ್ಗೆ ಚಿಂತೆ ಇಲ್ಲ ಒಟ್ಟು. ಎಸ್, ಒಬ್ರು ಮಾತಾಡ್ತಾರೆ. ಹಲೋ, ನಮಸ್ತೆ. ಹಲೋ ಹಲೋ, ನಮಸ್ತೆ ಸರ್, ತಮ್ಮ ಹೆಸರು ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಮಧುಕರ್ ಫ್ರಮ್ ಕೊಟಿಯಾಲ್ ಬ್ಯಾಂಗ್ಳೂರ್. ಗೊತ್ತಾಗ್ಲಿಲ್ಲ, ಹೆಸರು ಗೊತ್ತಾಗ್ಲಿಲ್ಲ ತಮ್ಮದು. ಹಲೋ, ಮಧುಕರ್ ಫ್ರಮ್ ಕೊಟಿಯಾಲ್ ಬ್ಯಾಂಗ್ಳೂರ್. ಸರ್ ಮಾತಾಡಿ, ಏನ್ ಹೇಳ್ತೀರಿ? ಹಲೋ, ಮಾತಾಡಿ ಸರ್, ಏನ್ ಹೇಳ್ತೀರಿ? ನಮಸ್ಕಾರ ರಕ್ಷಿತ್, ನಮಸ್ಕಾರ. ನಮಸ್ತೆ, ಮಾತಾಡಿ ಸರ್. ಎಸ್, ಬಹುಶಃ ಸಂಪರ್ಕ ಕಡಿತ ಆಯ್ತು ಅಂತ ಭಾವಿಸ್ತೇನೆ ಸರ್. ಅದೇ ಒಂದು ಹೋರಾಟಗಳು ಒಂದು ಕಡೆ ಆದ್ರೆ ಮುಂದಕ್ಕೆ ಪ್ರಶ್ನೆ, ಮುಂದಕ್ಕೆ ಏನು ಮಾಡಬಹುದು? ಈಗ ಡಾಕ್ಟರ್ ನಿರಂಜನ್ ರೈ ಅವರ ನೇತೃತ್ವದಲ್ಲಿ ಒಂದು ಕಡೆಯಲ್ಲಿ ಉಪ್ಪಿನಂಗಡಿಯಲ್ಲಿ ಹೋರಾಟ ಮಾಡ್ತೇವೆ ಅಂತ ಉಪ್ಪಿನಂಗಡಿಯ ಕೆಲ ಜನರು ಹೊರಟಿದ್ದಾರೆ. ಸಹ್ಯಾದ್ರಿ ಸಂರಕ್ಷಣಾ ಸಂಚಯ ಮತ್ತೊಂದು ಕಡೆಯಲ್ಲಿ ಮಾಡ್ತಾ ಇದೆ, ನೀವು ನಿಮ್ಮ ಪರಿಧಿಯೊಳಗೆ ಹೋರಾಟಗಳನ್ನ ಮಾಡ್ತಾ ಇದ್ದೀರಿ. ಇಷ್ಟು ಸಾಕ? ಈ ಹೋರಾಟ ಅಂದ್ರೆ ಮಿಥುನ್ ರೈ ಅವರು ಮಾತಾಡ್ತಾರೆ. ಮಿಥುನ್ ರೈ ಅವರೇ ನಮಸ್ತೆ. ರಕ್ಷಿತ್ ನಮಸ್ತೆ. ರಕ್ಷಿತ್ ಹೇಳಿ. ಮಿಥುನ್ ರೈ ಅವರ, ನಮಗೆ ಇಲ್ಲಿ ಪ್ರಶ್ನೆ ಇರುವಂತದ್ದು, ಮಿಥುನ್ ರೈ ಅವರು ಹೇಳಿ. ಎಸ್, ಎತ್ತಿನಹೊಳೆ ಯೋಜನೆಯ ಬಗ್ಗೆ ಒಬ್ಬ ಯುವ ಮುಖಂಡರಾಗಿ ಮಿಥುನ್ ರೈ ಅವರು ಏನು ಹೇಳ್ತಾರೆ? 100ಕ್ಕೆ 100 ಮಿಥುನ್ ರೈ ಅಂತಲ್ಲ, ನಮ್ಮ ಜಿಲ್ಲೆಯ ಎಲ್ಲಾ ನಾಗರಿಕರು, ಎಲ್ಲಾ ಪಕ್ಷದವರು ಎತ್ತಿನ ಹೊಳೆ ಪ್ರಾಜೆಕ್ಟಿಗೆ ವಿರುದ್ಧ. ಆದ್ರೆ ಮೇಲೆ ಕೋಲಾರದಲ್ಲಿ, ಬ್ಯಾಂಗ್ಳೂರ್ ರೂರಲ್ ಎಲ್ಲಾ MLAಗಳು, ಎಲ್ಲಾ ಪಕ್ಷದ ನಾಯಕರು ಆ ಪ್ರಾಜೆಕ್ಟ್ ಬೇಕಂತ, ಯಾಕಂದ್ರೆ ಅಲ್ಲಿ ನೀರಿನ ಸಮಸ್ಯೆ ಇದ್ದ ಕಾರಣ ಆ ಪ್ರಾಜೆಕ್ಟ್ ಬೇಕಂತ ಅವರಲ್ಲಿ ಒತ್ತಡ ಮಾಡಿದ್ದಾರೆ. ಬಹುಶಃ ಈ ಎತ್ತಿನ ಪ್ರಾಜೆಕ್ಟಿಗೆ ಮೊದಲು ಕುಮಾರಸ್ವಾಮಿ ಗವರ್ಮೆಂಟ್ ಇರುವಾಗ ಅದಕ್ಕೆ ಅನುಮತಿಯನ್ನು ಕೊಟ್ಟದ್ದು, ಅನಂತರ DV ಸದಾನಂದಗೌಡರ ಸರ್ಕಾರ ಇರುವಾಗ ಕೂಡ ಅನುಮತಿಯನ್ನು ಕೊಟ್ಟದ್ದು. ನಮ್ಮ ಜಿಲ್ಲೆಗೆ ಬರುವಾಗ ನಮ್ಮ ಜಿಲ್ಲೆಯ ಎಲ್ಲಾ ಪಕ್ಷದವರು, ಅದು ಕಾಂಗ್ರೆಸ್ ಆಗ್ಲಿ, ಬಿಜೆಪಿ ಆಗ್ಲಿ, JDS ಆಗ್ಲಿ, ಎಲ್ಲಾ ಪಕ್ಷದ ನಾಯಕರು ಈ ಎತ್ತಿನಹೊಳೆ ಪ್ರಾಜೆಕ್ಟಿಗೆ ವಿರುದ್ಧವನ್ನು ಈಗಾಗಲೇ ಸೂಚಿಸಿದ್ದಾರೆ. ಬಹುಶಃ ನಾವು ಹೇಳುದು ಏನಂದ್ರೆ, ನಮ್ಮ ಜಿಲ್ಲೆಯ ಜನರಿಗೆ ನಮಗೆ ಕುಡಿಯೋ ನೀರಿನ ಸಮಸ್ಯೆ ಬರುವುದಾದರೆ ನಾವೆಲ್ಲರೂ ಸೇರಿ ಯುವ ಕಾಂಗ್ರೆಸ್ ಹಾಗೂ ಕಾಂಗ್ರೆಸ್ ಪಕ್ಷ ಅದಕ್ಕೆ ವಿರುದ್ಧವನ್ನು ಮಾಡ್ತದೆ. ಬಹುಶಃ ಈಗಾಗಲೇ ನಾವು ನಮ್ಮ ಉಸ್ತುವಾರಿ ಸಚಿವರಾದ ರಮನಾಥ್ ರೈ ಅವರು MB ಪಾಟೀಲ್, ನಮ್ಮ ಮೈನರ್ ಇರಿಗೇಷನ್ ಮಿನಿಸ್ಟರ್ MB ಪಾಟೀಲ್ ಜೊತೆ ಚರ್ಚೆಯನ್ನು ಮಾಡ್ಲಿಕ್ಕೆ ಸಮಯವನ್ನು ಕೂಡ ಕೇಳಿದ್ದಾರೆ. ಬಹುಶಃ ನಾವು ಇದಕ್ಕೆ ಸರಿಯಾದ ಒಂದು ರೀತಿಯಲ್ಲಿ ನಾವು ನ್ಯಾಯಬದ್ಧವಾಗಿ ಈ ಪ್ರಾಜೆಕ್ಟ್ ಬರ್ಬೇಕಾ, ಅನುಷ್ಠಾನ ಆಗ್ಬೇಕಾ ಇಲ್ವಾ, ಈ ಪ್ರಾಜೆಕ್ಟಿನಿಂದ ನಮ್ಮ ಜಿಲ್ಲೆಯ ಜನರಿಗೆ ಸಮಸ್ಯೆ ಆಗುದಾದ್ರೆ 100ಕ್ಕೆ 100 ಈ ಪ್ರಾಜೆಕ್ಟ್ ಅನ್ನು ನಾವು ಬರ್ಲಿಕ್ಕೆ ಬಿಡುದಿಲ್ಲ. ಮಿಥುನ್ ರೈ ಅವರ ಪ್ರಶ್ನೆ ಇರುವಂತದ್ದು, ಅಲ್ಲಿ ಒಂದು ಕಡೆಯಲ್ಲಿ ಕಾಮಗಾರಿ ಆರಂಭ ಆಗಿದೆ, ನಿಮ್ಮ ಪಾರ್ಟಿಯ ಮುಖಂಡರು ಹೇಳ್ತಾ ಇದ್ದಾರೆ ವಿರೋಧ ಮಾಡೋರು ಮಾಡ್ಲಿ, ತೊಂದರೆ ಇಲ್ಲ, ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಸೊ ನೀವು ಆಗ್ಲೇ ಬಯಲುಸೀಮೆಯ ವಿಚಾರ ಮಾತಾಡಿದ್ರಿ. ನಾವು ದಕ್ಷಿಣ ಕನ್ನಡಕ್ಕೆ ಮಾತಾಡೋದಾದ್ರೆ, ದಕ್ಷಿಣ ಕನ್ನಡದಲ್ಲಿ ಹೋರಾಟದ ಅವಶ್ಯಕತೆ ಖಂಡಿತ ಇದೆ. ಯೂತ್ ಅನ್ನ ಸಂಘಟಿಸುವಂತ ಕೆಲಸವನ್ನ ಮಿಥುನ್ ರೈ ಮಾಡ್ತಾರ ಮುಂದಕ್ಕೆ? 100ಕ್ಕೆ 100. ಈಗಾಗಲೇ ಮುಂಬರುವ 15 ತಾರೀಕಿಗೆ ಉಪ್ಪಿನಂಗಡಿಯಲ್ಲಿ ನಾವು ಒಂದು ಪ್ರತಿಭಟನೆ, ನಮ್ಮದೇ ಯುವ ಕಾಂಗ್ರೆಸ್ನ ಕಾರ್ಯಕರ್ತರು ಉಪ್ಪಿನಂಗಡಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಆ ಪ್ರತಿಭಟನೆಗೆ ನಾವು ಕೂಡ ಸೇರ್ತಿದ್ದೀವಿ. ಅದ್ರಲ್ಲಿ ನಾವು ಹಿಂದೆ ಜರಿಯುವ ವಿಚಾರವೇ ಇಲ್ಲ, ಇದು ನಾವು ಸ್ಪಷ್ಟನೆ ಮಾಡ್ತೀವಿ. ಮಿಥುನ್ ರೈ ಅವರೇ ಧನ್ಯವಾದಗಳು ಸರ್. ಅದೇ ಈಗ ನಡೀತಾ ಇರುವಂತ ಹೋರಾಟ ಸಾಕು ಅಂತ ಅನ್ಸುತ್ತಾ? ಸಾಕಾಗೋದಿಲ್ಲ. ಯಾಕೆಂದ್ರೆ ಇವತ್ತು ನಾವು ಉದಾಹರಣೆ ಕಸ್ತೂರಂಗನ್ ಅಂತ ಒಂದು ವರದಿ ಬಂದಿತ್ತು, ಆಗ ಎಲ್ಲಾ ರಾಜ್ಯಕ್ಕೆ ಪಕ್ಷದವರು ಎಲ್ಲ ವೇದಿಕೆಯಲ್ಲಿ ಕಂಡಿದ್ರು. ಅದೇ ರೀತಿ ಇದರಲ್ಲಿ ಕೂಡ, ಅದರಲ್ಲಿ ಎಲ್ಲ ಗ್ರಾಮ ಪಂಚಾಯತಿನ ಸದಸ್ಯರಿರ್ಬೋದು, ಅಲ್ಲಿರುವಂತ ಸೊಸೈಟಿ ಡೈರೆಕ್ಟರ್ಗಳು ಎಲ್ಲರೂ ಎದ್ದು ಆ ರೀತಿಯ ಹೋರಾಟಕ್ಕೆ ಇಳಿದ ಕಾರಣ ಆ 48 ಗ್ರಾಮದಲ್ಲಿ ಅದನ್ನು ಪುನಃ ವಿಶೇಷ ಗ್ರಾಮ ಸಭೆ ಕರೀಲಿಕ್ಕೆ ಸರ್ಕಾರ ಅನುಮತಿ ಮಾಡಿತ್ತು. ಅದೇ ರೀತಿ ಮಿಥುನ್ ರೈ ಅವರು ಹೇಳಿದ ಹಾಗೆ ಎಲ್ಲಾ ಪಕ್ಷದವರನ್ನು ಸೇರಿಸಿಕೊಳ್ಳಿ, BJP ಇರ್ಬೋದು, JDS ಇರ್ಬೋದು, ಕಮ್ಯುನಿಸ್ಟ್ ಇರ್ಬೋದು, ರೈತ ಸಂಘ ಇರ್ಬೋದು, ಹಾಗೆ ಎಲ್ಲರನ್ನು ಸೇರಿಸಿಕೊಂಡು ಒಂದೇ ವೇದಿಕೆಯಲ್ಲಿ ಒಟ್ಟು ನಿಂತು ಹೋರಾಟ ಮಾಡಿದ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಒಂದಾಗಿದೆ ಎಂಬ ಮೆಸೇಜ್ ಸರ್ಕಾರಕ್ಕೆ ಹೋದ್ರೆ ಈ ಹೋರಾಟ 100ಕ್ಕೆ 100 ನಿಂತು ಹೋಗ್ತದೆ. ಇಲ್ಲಾದ್ರೆ ಯಾವುದೋ ಒಂದೇ ಪಕ್ಷದವರು ಏನಾದ್ರು ಹೋರಾಟಕ್ಕೆ ಇಳಿದ್ರೆ ಇನ್ನೊಂದು ಪಕ್ಷದವರು ಅದಕ್ಕೆ ಸೇರ್ಕೊಳ್ಳೋದಿಲ್ಲ. ಆದ್ದರಿಂದ ಯಾರೋ ನಿರಂಜನ್ ರೈ, ದಿನೇಶ್ ವಲ್ಲ ಇಂಥವರ ಒಂದು ನೇತೃತ್ವದಲ್ಲಿ ಎಲ್ಲಾ ಪಕ್ಷದವರು ಸೇರಿಕೊಂಡು ಹೋರಾಟ ಮಾಡಿದ ಸಂದರ್ಭದಲ್ಲಿ ಮಾತ್ರ ಇದನ್ನು ನಿಲ್ಲಿಸಲಿಕ್ಕೆ ಸಾಧ್ಯ. ಎಸ್ ಕಿಶೋರ್ ಅವರೇ, ದೂರದಿಂದ ಬಂದು ಡಿಸ್ಕಷನ್ ಅಲ್ಲಿ ಭಾಗವಹಿಸಿದ್ರಿ, ಧನ್ಯವಾದಗಳು ಡಿಸ್ಕಷನ್ ಅಲ್ಲಿ ಭಾಗವಹಿಸಿದ್ದಕ್ಕೆ. ಇದು ಇವತ್ತಿನ ವಿಶೇಷ. ಬಹುಶಃ
ಒಂದು ಸ್ಪಷ್ಟ ಒಂದು ಚೂರಾದ್ರೂ ಅರಿವು ಜನರಲ್ಲಿ ಬರ್ತಾ ಇದೆಯೋ ಏನೋ ಅನ್ನುವಂಥ ಒಂದು ಹೋಪ್ಸ್, ಸಣ್ಣ ಹೋಪ್ಸ್ ನಮ್ಮಲ್ಲೂ ಕೂಡ ಮೂಡ್ತಾ ಇರುವಂಥದ್ದು. ಹೋರಾಟಗಳಾಗಬಹುದು, ನೇತ್ರಾವತಿ ಉಳಿಬಹುದು ಅನ್ನುವಂಥ ಹೋಪನ್ನು ಇಟ್ಟುಕೊಂಡು ನಾವು ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಇದು ಇವತ್ತಿನ ವಿಶೇಷ. ನಿಮ್ಮೂರಿನ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ. ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ಈ ದಿನದ ವಿಶೇಷ